Jezu'च्या करतान, Jezu'च्या करतान, होया आमका सूख मेळता. हालेलुया. Jezu'च्या करतान, Jezu'च्या करतान, दिवसाचे कोण लावता. ताच्या रक्तान उभी रावल्यार कोणाच्या नामचेर वाय करून जायना. Praise the Lord. Praise the Lord. Hallelujah. 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 ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲ ಊಟ ಮಾಡಿ ಬಂದಿದ್ದೀರಾ? ನಿದ್ರೆ ಬರ್ತಾ ಇದೆಯಾ? ಇಲ್ಲ ಅಲ್ಲ? ಪ್ರೈಸ್ ದಿ ಲಾರ್ಡ್. ನನಗೆ ಕೊಂಕಣಿ ಬರೋದಿಲ್ಲ, ಕನ್ನಡ ನಿಮಗೆ ಬರುತ್ತಲ್ವಾ? ಸಾಕ್ಬಿಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 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 ನಿಮ್ಮ ಪಕ್ಕದಲ್ಲಿ ಯಾರಾದರೂ ಇದ್ದಾರಾ? ಇಲ್ವಾ? ಇದ್ದಾರಾ? ಅವ್ರನ್ನ ಒಂದು ಸಾರಿ ನೋಡಿ, ಅವ್ರಿಗೆ ಒಂದು ಕೈ ಕೊಟ್ಟು ಹೇಳಿ, ಒಂದು ಕೈ ಕೊಟ್ಟು ಹೇಳಿ, ಜೀಸಸ್ ಲವ್ಸ್ ಯು ಅಂತ ಹೇಳಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕೈ ಕೊಟ್ಟು ಹೇಳಿ, ಜೋರಾಗಿ ಹೇಳಿ, ಸ್ವಲ್ಪ ನನಗೂ ಕೇಳಲಿ ಸ್ವಲ್ಪ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 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 ಕಣ್ಣಿಗೆ ಕಾಣುವ ಮನುಷ್ಯನ ಪ್ರೀತಿಸದೆ ಕಾಣದ ದೇವರ ಹೇಗೆ ಪ್ರೀತಿಸ್ತೀರಿ? ಆಗತ್ತಾ? ಮಾತಾಡಲ್ವಾ ನೀವು? ಮತ್ತೆ ಮಾತಾಡಿ. ಓ, ನೀವು ಕೊಂಕಣಿಯವ್ರ ಹತ್ರ ಮಾತ್ರ ಮಾತಾಡೋದಾ? ಪ್ರೈಸ್ ದಿ ಲಾರ್ಡ್. ನಾನು ಕೂಡ ನಿಮ್ಮ ಹಾಗೆ, ನೀವು ದೇವರ ಮಕ್ಕಳು, ನಾನು ಕೂಡ ದೇವರ ಮಗ. ಸೊ ನಾವೆಲ್ಲರೂ ಕೂಡ ಇವತ್ತು, ನಾಳೆ, ನಾಡಿದ್ದು 3 ದಿವಸಗಳ ಕಾಲ ದೇವರ ಅಪಾರವಾದ ಪ್ರೀತಿಯನ್ನು ನಾವು ಕಲಿತುಕೊಳ್ಳುತ್ತೇವೆ. ಮಾತ್ರವಲ್ಲ, ಆ ಪ್ರೀತಿಯನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಬಂದಿದ್ದೇವೆ. ಆ ಪ್ರೀತಿಯನ್ನು ಅನುಭವಿಸದೆ ಈ ಲೋಕದಲ್ಲಿ ನಾವು ಜೀವಿಸಿದರೆ ನಮ್ಮಂಥ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ಈ ಲೋಕದಲ್ಲಿ ಕ್ರೈಸ್ತರು ಅಂದರೆ ದೇವರ ಪ್ರೀತಿಯನ್ನು ಅನುಭವಿಸಿ ಆ ಪ್ರೀತಿಯನ್ನು ಇನ್ನೊಬ್ಬರಿಗೆ ಹಂಚುವವರು ಕ್ರೈಸ್ತರು. ಹಾಗಾಗಿ ದಯವಿಟ್ಟು ಈ 3 ದಿವಸ ಮಾತ್ರವಲ್ಲ, ನಮ್ಮ ಕೊನೆ ಉಸಿರಿರುವ ತನಕ ನಾವು ದೇವರ ಆ ವಾಕ್ಯಗಳನ್ನು ಕಲಿತಾ ಇರ್ತೇವೆ. ಮಾತ್ರವಲ್ಲ, ಆ ವಾಕ್ಯಗಳನ್ನು ನಾವು ಧ್ಯಾನಿಸ್ತೇವೆ. ಮಾತ್ರವಲ್ಲ, ಆ ವಾಕ್ಯಗಳನ್ನು ಅನುಭವಿಸ್ತೇವೆ. ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ಸುಮ್ಮನೆ ಇರಬಾರ್ದು. ಎಲ್ಲರೂ ಕೂಡ ಮಾತಾಡೋಣ. ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ, ಕಣ್ಣುಗಳನ್ನು ಮುಚ್ಚಿ. ಪ್ರೀತಿ ಸ್ವರೂಪಿ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ. ಈ ಮಧ್ಯಾಹ್ನದ ವೇಳೆಯಲ್ಲಿ ನಿಮ್ಮನ್ನು ಸ್ತುತಿಸುವ, ನಿಮ್ಮ ನಾಮವನ್ನು ಕೊಂಡಾಡುವ ಸೌಭಾಗ್ಯವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಬಂದಿರುವ ನಿನ್ನ ಮಕ್ಕಳೊಬ್ಬೊಬ್ಬರನ್ನು ನಿಮ್ಮ ಪಾದಬುಡದಲ್ಲಿ ಒಪ್ಪಿಸಿಕೊಡುತ್ತೇನೆ. ದೇವ, ಇವರ ಮನೋನೇತ್ರಗಳು ತೆರೆಯಲ್ಪಡಲಿ, ಇವರ ಅಂತರಂಗಗಳು ತೆರೆಯಲ್ಪಡಲಿ, ಇವರ ಹೃದಯಗಳು ತೆರೆಯಲ್ಪಟ್ಟು ಕೇಳಿಸಿಕೊಳ್ಳುವ ಒಂದೊಂದು ವಾಕ್ಯಗಳು ಇವರ ಹೃದಯದ ಆಳದಲ್ಲಿ ಬೇರೂರುವಂತಾಗಲಿ. ಯೇಸುವೆ, ನಿನ್ನ ವಾಕ್ಯಕ್ಕೆ ಫಲ ಕೊಡುವಂಥ ಮಕ್ಕಳಾಗಲಿ. ಇವರು ವಾಸ ಮಾಡುವ ಧರ್ಮ ಕೇಂದ್ರದಲ್ಲಿ, ಇವರು ವಾಸಿಸುವ ಕುಟುಂಬಗಳಲ್ಲಿ, ಊರಿನಲ್ಲಿ ನಿನ್ನ ಬೆಳಕಿನ ಮಕ್ಕಳಾಗಿ, ರುಚಿ ಕೊಡುವ ಮಕ್ಕಳಾಗಿ, ಮಾನಸಾಂತರ ಹೊಂದಿದ ಮಕ್ಕಳಾಗಿ ಬದುಕುವಂತಾಗಲಿ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಪರಲೋಕದ ನಿನ್ನ ಪ್ರೀತಿಯನ್ನು ಅನುಭವಿಸುತ್ತಾ, ಗ್ರಹಿಸುತ್ತಾ, ಆ ಪ್ರೀತಿಯನ್ನು ಇನ್ನೊಬ್ಬರಿಗೆ ಹಂಚುತ್ತಾ ಬದುಕುವಂತಾಗಲಿ ಎಂದು ಯೇಸುವೆ ನಿಮ್ಮ ಅತಿ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತಾ, ಕರಗಳನ್ನು ತಟ್ಟಿ ದೇವರಿಗೆ ಒಂದು ಸಾರಿ ಚಪ್ಪಾಳೆಯೊಂದಿಗೆ ಜೋರಾಗಿ ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಮೊಟ್ಟ ಮೊದಲನೇದಾಗಿ ದೇವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಮಂಗಳೂರು ಬಂದಿದ್ದೇನೆ, ಆದರೆ ಈ ದೇವಾಲಯಕ್ಕೆ ನಾನು ಮೊಟ್ಟ ಮೊದಲನೇ ಬಾರಿಗೆ ನಾನು ಬರೋದಲ್ಲ, ದೇವರು ಕರ್ಕೊಂಡು ಬಂದಿರೋದು. ಅದು ಗುರುಗಳ ಮತ್ತು ನನ್ನ ಸಹೋದರನ ಮುಖಾಂತರ. ಆದ್ದರಿಂದ ನನ್ನ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಸ್ವಲ್ಪ ಸಮಯ ನಾವು ದೇವರ ಪ್ರೀತಿಯ ಬಗ್ಗೆ ಧ್ಯಾನ ಮಾಡೋಣ. ಯಾಕೆಂದರೆ ದೇವರ ಪ್ರೀತಿ ನಮಗೆ ಗೊತ್ತಾಗಲಿಲ್ಲ ಅಂದರೆ ನಮಗೆ ರಿಪೆಂಟೆನ್ಸ್ ಆಗಲಿಕ್ಕಾಗಲ್ಲ. ಉದಾಹರಣೆಗೆ ನೋಡಿ, ಒಬ್ಬ ಮನುಷ್ಯನಿಗೆ
ಒಂದು ಮನುಷ್ಯ ಎಷ್ಟು ಪ್ರೀತಿಸ್ತಾನೆ ಅಂತ ಗೊತ್ತಾದರೆ ಆಗ ಆ ಮನುಷ್ಯ ದೂರವಾದರೆ ಆಗ ಅವನಿಗೆ ಕಷ್ಟ ಆಗುತ್ತೆ. ಅಯ್ಯೋ, ನನ್ನ ತಾಯಿ ನನ್ನನ್ನು ಪ್ರೀತಿಸ್ತಾ ಇದ್ದರು, ನನ್ನ ತಂದೆ ನನ್ನನ್ನು ಪ್ರೀತಿಸ್ತಾ ಇದ್ದರು, ಈಗ ಅವರಿಲ್ಲ, ಅಥವಾ ಅವರಿಗೆ ನಾನು ಸ್ವಲ್ಪ ನೋವು ಮಾಡಿದ್ದೇನೆ, ಅವರಿಗೆ ನಾನು ತೊಂದರೆ ಮಾಡಿದ್ದೇನೆ ಅಂಥೇಳಿ ಆಗ ಅವರಿಗೆ ಹೃದಯದಲ್ಲಿ ಒಂದು ನೋವು ಉಂಟಾಗ್ತದೆ, ಪಶ್ಚಾತ್ತಾಪ ಉಂಟಾಗ್ತದೆ. ಆ ಪ್ರೀತಿ ಗೊತ್ತಿಲ್ಲ ಅಂದರೆ ಖಂಡಿತವಾಗಲೂ ನಮಗೆ ರಿಪೆಂಟ್ ಆಗಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಸರಿಯಾಗಿ ನೀವು ಈ 3 ದಿವಸಗಳ ಕಾಲ ಒಂದೊಂದು ತರಗತಿಯನ್ನು ಚೆನ್ನಾಗಿ ಧ್ಯಾನ ಮಾಡಿದರೆ ಸ್ವಲ್ಪ ನಾವು ಕಲ್ತ್ಕೋಬೋದು. ಇಡೀ ಬೈಬಲ್ ಕಲ್ತ್ಕೊಳ್ಳೋಕ್ಕಾಗೋದಿಲ್ಲ. ಈ 3 ದಿವಸಗಳಲ್ಲಿ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ನೀವು ಕಲ್ತ್ಕೊಳ್ಬೋದು. ಎರಡನೇದಾಗಿ, ಇವತ್ತು ಬಂದುಬಿಟ್ಟಿದ್ದೀರಾ, ಏನೂ ಮಾಡಲಿಕ್ಕಾಗಲ್ಲ. ನಾಳೆ ಬರುವಾಗ ನಿಮ್ಮ ಬೈಬಲ್, ನೋಟ್ಬುಕ್, ಒಂದು ಪೆನ್ನನ್ನು ತಗೊಂಡು ಬನ್ನಿ. ಯಾವಾಗ ನೀವು ದೇವರ ವಾಕ್ಯವನ್ನು ಕೇಳಿಸ್ಕೊಂಡು ಆ ವಾಕ್ಯಗಳನ್ನು ನೋಟ್ ಮಾಡಿಕೊಂಡು ಮನೆಯಲ್ಲಿ ನೀವು ಆ ವಾಕ್ಯಗಳನ್ನು ಓದ್ತೀರೋ ಆಗ ಆ ವಾಕ್ಯದ ಜೊತೆಯಲ್ಲಿ ಯೇಸು ನಿಮ್ಮೊಂದಿಗೆ ಮಾತನಾಡ್ತಾರೆ. ಯಾಕೆಂದರೆ ಆ ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಆ ವಾಕ್ಯದಲ್ಲಿರುವ ಪವಿತ್ರಾತ್ಮನ ಶಕ್ತಿಯನ್ನು, ಆ ಪ್ರೀತಿಯನ್ನು ನಾವು ಅನುಭವಿಸಿದಾಗ ಮಾತ್ರವೇ ನಿಜವಾಗ್ಲೂ ಅವರನ್ನು ನಾವು ಪ್ರೀತಿಸ್ಲಿಕ್ಕಾಗೋದು. ಆದ್ದರಿಂದ ನೀವು ಬರುವಾಗ ಧ್ಯಾನಕ್ಕೆ ದಯವಿಟ್ಟು ಬೈಬಲನ್ನು, ಈ ಧ್ಯಾನ ಅಂತಲ್ಲ, ಯಾವುದೇ ಧ್ಯಾನಕೂಟಕ್ಕೆ ಹೋದರೂ ಕೂಡ ದಯವಿಟ್ಟು ಬೈಬಲನ್ನು, ಒಂದು ಬುಕ್ಕನ್ನು, ಒಂದು ಪೆನ್ನನ್ನು ತಗೊಂಡು ಬನ್ನಿ, ಬರ್ಕೊಳ್ಳಿ. ಆ ದೇವರ ವಾಕ್ಯಗಳು ನಮಗೆ ಜೀವವನ್ನು ಕೊಡುವಂಥದ್ದಾಗಿದೆ. ಅದಕ್ಕೆ ಯೇಸು ಹೇಳಿದರು ಏನಂತ, ಪರಲೋಕದಿಂದ ನಾನು ಭೂಮಿಗೆ ಬಂದದ್ದು ಜೀವವನ್ನು ಕೊಡುವುದಕ್ಕಾಗಿ. ಏನು ಕೊಡುವುದಕ್ಕಾಗಿ? ಏನು ಕೊಡುವುದಕ್ಕಾಗಿ? ಜೋರಾಗಿ, ಏನು ಕೊಡುವುದಕ್ಕಾಗಿ? ಈಗ ಜೀವ ಇಲ್ವಾ ನಿಮ್ಮ ಹತ್ರ? ಇಲ್ವಾ? ಆ ಜೀವ ಅಲ್ಲ, ಈ ಶರೀರದಲ್ಲಿರುವ ಜೀವ ನಿಮ್ಮೆಲ್ರಿಗೂ ಇದೆ, ನನಗೆ ಗೊತ್ತು. ಇಲ್ಲ ಅಂದಿದ್ರೆ ನಾವು ಸಮಾಧಿಯಲ್ಲಿರ್ತಾ ಇದ್ವಿ. ಹೃದಯಕ್ಕೆ ಜೀವ ಬೇಕು, ಆತ್ಮಕ್ಕೆ ಜೀವ ಬೇಕು, ಆತ್ಮ ಜೀವಂತವಾಗಬೇಕು, ಆತ್ಮದಲ್ಲಿ ನಾವು ಜೀವಂತವುಳ್ಳವರಾಗಬೇಕು. ಅಲ್ಲಿ ಜೀವ ಇದ್ದರೆ ಏನಾಗುತ್ತೆ ಗೊತ್ತಾ? ಸ್ಪಿರಿಚುಲಿ ನಮಗೆ ದೇವರ ವಾಕ್ಯವನ್ನು ಕಲಿಲಿಕ್ಕೆ, ಓದಲಿಕ್ಕೆ ಆಸಕ್ತಿ ಇರ್ತದೆ. ಧ್ಯಾನಕೂಟಗಳಲ್ಲಿ ಭಾಗವಹಿಸ್ಲಿಕ್ಕೆ ಆಸಕ್ತಿ ಇರ್ತದೆ. ಧ್ಯಾನದಲ್ಲಿ ಹೆಚ್ಚಾಗಿ ಆತ್ಮಿಕವಾಗಿ ಇನ್ನೂ ಬೆಳಿಬೇಕು ಅನ್ನುವ ಹಂಬಲ ಇರ್ತದೆ. ಇಲ್ಲಿ ಜೀವ ಇಲ್ಲ ಅಂದರೆ ಏನೋ ಬರ್ತೇವೆ, ಕೈ ತಟ್ತೇವೆ, ಹಾಡ್ತೇವೆ, ವಾಕ್ಯ ಕೇಳ್ತೇವೆ, ಬಲಿಪೂಜೆಯಲ್ಲಿ ಭಾಗವಹಿಸ್ತೇವೆ, ಮಾತ್ರ ವಾಪಸ್ ಹೋಗ್ತೇವೆ. ಬದಲಾವಣೆ ಏನೂ ಇರೋದಿಲ್ಲ. ಬದಲಾವಣೆ ಇಲ್ಲದ ಜೀವನ ದೇವರಿಗೇನು ಬೇಕಾಗಿಲ್ಲ. ಯಾಕೆಂದರೆ ಇಬ್ಬರು ವ್ಯಕ್ತಿಗಳನ್ನು ನಿಮ್ಮ ಮುಂದೆ ಇಟ್ಟು ನಾನು ಆಮೇಲೆ ದೇವರ ವಾಕ್ಯವನ್ನು ಕಲೀಲಿಕ್ಕೆ ಹೋಗೋಣ. ನೋಡಿ, ಆದಿಕಾಂಡ ಪುಸ್ತಕದಲ್ಲಿ ಆದಾಮ ಅಂತ ಒಂದು ವ್ಯಕ್ತಿ ಇದಾನ? ನೀವು ಮಾತಾಡಲ್ವಾ? ಬಾಯಿ ಬಿಟ್ಟು ಹೇಳಿ, ಇದಾನ ಇಲ್ವೋ? ಒಬ್ಬಾ ಶಯ್ಯೋ, ಎಷ್ಟು ಕಷ್ಟಪಡ್ತಾ ಇದ್ದೀರಿ ಮಾತಾಡಲಿಕ್ಕೆ. ಆದಾಮ ಗೊತ್ತಾ? ಇದಾನ? ಯಾರು ಉಂಟು ಮಾಡಿದ್ದು? ಯಾರು? ಆದಾಮ ಎಷ್ಟನೇ ಮಾನವ? ಮೊದಲನೇ ಮಾನವ. ಅವನಿಗೆ ಎಷ್ಟು ಜನ ಮಕ್ಕಳು? ಆರಂಭದಲ್ಲಿ ಎಷ್ಟು ಜನ ಮಕ್ಕಳು? ಆಮೇಲೆ ಮಕ್ಕಳು ಆದರೂ ಆರಂಭದಲ್ಲಿ ಎಷ್ಟು ಜನ ಮಕ್ಕಳು ಅವನಿಗೆ? 2. ಯಾಕೆ ನಿಮಗೆ ಭಯನ ಮಾತಾಡೋಕ್ಕೆ? ಫಾದರ್ ಇದ್ದಾರೆ ಅಂತನಾ? ಏನು ಮಾಡಲ್ಲ ಫಾದರ್, ಮಾತಾಡಿ. ಎಷ್ಟು ಜನ ಮಕ್ಕಳು ಆದಾಮನಿಗೆ? 2. ಯಾರ್ಯಾರು? ಹಾಬೇಲ್ ಮತ್ತು ಕಾಯಿನ್. ಇವರಿಬ್ಬರೂ ಕೂಡ ದೇವರಿಗೆ ಬಲಿ ಕೊಡ್ತಾರಾ? ಕಾಣಿಕೆ ಕೊಡ್ತಾರಾ? ನೀವು ಬೈಬಲ್ ತಂದಿದ್ರೆ ನಾನು ಓದಿಸ್ತಿದ್ದೆ. ನೀವು ಬೈಬಲ್ ತಂದಿಲ್ಲ, ಏನು ಮಾಡಲಿ? ಆದರೂ ಕೂಡ ಒಂದು ಕೊಟೇಶನ್ ಹೇಳಿ ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. 4:4 ಆದಿಕಾಂಡ ಪುಸ್ತಕ ದೇವರ ವಾಕ್ಯ ಯಾವ ರೀತಿ ಹೇಳುತ್ತೆ ಅಂದರೆ, ದೇವರು ಆಬೇಲನನ್ನು ಅವನ ಕಾಣಿಕೆಯನ್ನು ಇಷ್ಟಪಟ್ಟರು. ದೇವರು ಆಬೇಲನನ್ನು ಅವನ ಕಾಣಿಕೆಯನ್ನು ಇಷ್ಟಪಟ್ಟರು. ಎರಡನೇದಾಗಿ, ದೇವರು ಕಾಯಿನನನ್ನು ಅವನ ಕಾಣಿಕೆಯನ್ನು ಇಷ್ಟಪಡಲಿಲ್ಲ. ಹಾಗೇ ಇದೆ ಬೈಬಲಲ್ಲಿ, ಬೇಕಾದರೆ ಓದಿ ನೋಡಿ. ಪ್ರಿಯರೇ, ಇಲ್ಲಿ ಇಬ್ಬರೂ ಕೂಡ ಕಾಣಿಕೆಯನ್ನು ಕೊಟ್ಟರು. ಹೌದಾ? ಆಬೇಲ ಏನು ಕೊಟ್ಟ? ಏನಾದರೂ ಕೊಡಲಿ ಹೋಗಿ ಬ್ರದರ್ ಅಂತೀರಾ? ಏನು ಕೊಟ್ಟ ಆಬೇಲ? ಓದಿಲ್ವಾ? ಈ ಕಡೆ ನನ್ನ ಸಹೋದರರು ಓದಿಲ್ವಾ? ಏನು ಕೊಟ್ಟ ಆಬೇಲ?
ಓದಿಲ್ವಾ? ಆಬೇಲ ಕುರಿಮರಿಯನ್ನು ಕೊಟ್ಟ, ಕಾಯಿನ ದವಸ ಧಾನ್ಯಗಳನ್ನು ಕೊಡ್ತಾನೆ. ಆಬೇಲನು ಕುರಿಮರಿಯನ್ನು ಕೊಡ್ತಾನೆ, ಇವನು ದವಸ ಧಾನ್ಯವನ್ನು ಕೊಡ್ತಾನೆ. ಇಬ್ಬರು ಕಾಣಿಕೆ ಕೊಟ್ಟರು, ಇಬ್ಬರೂ ಕೊಟ್ಟರು ದೇವರಿಗೆ. ಆದರೆ ಇಬ್ಬರು ಕೊಟ್ಟರು ಕೂಡ ದೇವರು ಯಾಕೆ ಆಬೇಲನದ್ದನ್ನು ಮಾತ್ರ ಪಡ್ಕೊಂಡ್ರು, ಯಾಕೆ ಕಾಯಿನದನ್ನು ಪಡ್ಕೊಂಡಿಲ್ಲ? ಯಾಕೆ ಯಾಕೆ ಬ್ರದರ್? ಸುಮ್ಮನೆ ಕೇಳಿಸ್ಕೊಂಡು ಹೋಗ್ಬಾರ್ದು, ನಾವು ಕಲ್ತ್ಕೊಂಡು ಹೋಗ್ಬೇಕು. ಸೊ ನೀವು ಸ್ವಲ್ಪನಾದರೂ ಕಲಿಬೇಕು 3 ದಿವಸದಲ್ಲಿ. ಯಾಕಿರ್ಬೋದು? ಮಾತಾಡಿ, ಪರವಾಗಿಲ್ಲ, ನಾನು ನಿಮ್ಮ ಮನೆಗೇನು ಬರಲ್ಲ. ಯಾಕೆ? ಕನ್ನಡ ಅರ್ಥ ಆಗುತ್ತಲ್ಲ, ನಂದು ಭಾಷೆ ತೊಂದರೆ ಇಲ್ಲಲ್ಲ? ತೊಂದರೆ ಇಲ್ಲಲ್ಲ? ಅಲ್ಲೋ, ತೊಂದರೆ ಇಲ್ಲಲ್ಲ? ಅರ್ಥ ಆಗುತ್ತಲ್ವಾ? ಓಕೆ, ಗುಡ್. ಸೊ ಯಾಕಿರ್ಬೋದು? ಕಾರಣ ಆಬೇಲನ ಕಾಣಿಕೆ ಆಬೇಲನು ಹೃದಯದಿಂದ ಕೊಟ್ಟ, ಆದರೆ ಕಾಯಿನ ಕಾಣಿಕೆ ಕೊಟ್ಟ ಹೃದಯದಿಂದ ಕೊಡಲಿಲ್ಲ. ಇವತ್ತು ನೀವು ಈ 3 ದಿವಸಗಳಲ್ಲ, ನಿಮ್ಮ ಕೊನೆ ಉಸಿರಿರುವವರೆಗೆ ಯಾವುದೆಲ್ಲ ಪ್ರಾರ್ಥನೆ ಆಗಿರ್ಬೋದು, ಸ್ತುತಿ ಸ್ತೋತ್ರ ಆಗಿರ್ಬೋದು, ಬಲಿಪೂಜೆ ಆಗಿರ್ಬೋದು, ಏನೇ ಆಗಿರ್ಬೋದು, ನೀವು ಹೃದಯದಿಂದ ಮಾಡುವಾಗ ಮಾತ್ರವೇ ಅದು ದೇವರಿಗೆ ಸೇರುತ್ತೆ. ನೀವು ಸುಮ್ಮನೆ ಏನೋ ಸಾಂಪ್ರದಾಯಿಕವಾಗಿ ಟ್ರೆಡಿಷನಲ್ ಆಗಿ ನೀವೇನು ಕೊಟ್ಟರೂ ಕೂಡ ದೇವರಿಗೆ ಅದು ಬೇಕಾಗಿಲ್ಲ, ದೇವರು ತಗೊಳ್ಳೋದಿಲ್ಲ. ಆದ್ದರಿಂದ ದಯವಿಟ್ಟು ಈ 3 ದಿವಸಗಳು ನಾನು ಮತ್ತು ನೀವು ಹೇಗೆ ಧ್ಯಾನ ಮಾಡಬೇಕು ಅಂದರೆ ಹೃದಯದಿಂದ ಧ್ಯಾನ ಮಾಡಬೇಕು, ಸತ್ಯದಲ್ಲಿ ಧ್ಯಾನ ಮಾಡಬೇಕು ನಾವು. ಯಾಕೆಂದರೆ ಯೇಸು ಹೇಳ್ತಾರಲ್ವಾ, 8:32 ಯೋಹಾನನ ಶುಭ ಸಂದೇಶ, ಜಾನ್ 8:32 ಏನು ಹೇಳ್ತಾರೆ ಯೇಸು? ಯು ಶಲ್ ನೋ ದ ಟ್ರೂತ್, ಟ್ರೂತ್ ವಿಲ್ ಸೆಟ್ ಯು ಫ್ರೀ. ನೀವು ಸತ್ಯವನ್ನು ಅರಿತುಕೊಳ್ತೀರಾ, ಆ ಸತ್ಯವು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತದೆ. ಈ ಪ್ರಪಂಚದಲ್ಲಿ ಯಾರೂ ಕೂಡ ನಿಮಗೆ ಬಿಡುಗಡೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ. ನೀವಾಗಿರುವ ಅವಸ್ಥೆಯಿಂದ, ನೀವಾಗಿರುವ ಪಾಪದಿಂದ, ನೀವಾಗಿರುವ ದುಃಖದಿಂದ, ನೀವಾಗಿರುವ ಸಮಸ್ಯೆಯಿಂದ, ನೀವಾಗಿರುವ ತೊಂದರೆಯಿಂದ, ನೀವಾಗಿರುವ ರೋಗ ಬಾಧೆಗಳಿಂದ, ನೀವಾಗಿರುವ ಸಕಲ ಬಂಧನಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಈ ಲೋಕದಲ್ಲಿ ಯಾರಿಗೂ ಸಾಧ್ಯವಿಲ್ಲ. ಒಬ್ಬರಿಗೆ ಮಾತ್ರ ಸಾಧ್ಯ, ಅವರೇ ಪ್ರಭು ಯೇಸು ಕ್ರಿಸ್ತರು. ಅವರಿಗೆ ಮಾತ್ರ ಸಾಧ್ಯ. ಅದಕ್ಕೆ ಅವರು ಹೇಳ್ತಾರೆ, ನೀವು ನನ್ನನ್ನು ಅರಿತುಕೊಳ್ಳುವಿರಿ, ಅಂದರೆ ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಆ ಸತ್ಯವು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತದೆ. ಒಬ್ಬ ಮನುಷ್ಯನಿಗೆ ಬಿಡುಗಡೆ ಸತ್ಯವನ್ನು ಅರಿತುಕೊಂಡಾಗ. ಯೇಸು ಆಲ್ರೆಡಿ ಈ ಲೋಕಕ್ಕೆ ಬಂದಾಯಿತು, ಅವರು ಪುನರುತ್ಥಾನರಾಗಿ ಹೋಗಿ ಆಯಿತು. ಈಗ ಅವರನ್ನು ಅರಿತುಕೊಳ್ಳೋದು ಹೇಗೆ? ನಮ್ಮ ಹತ್ರ ದೇವರು ಬೈಬಲನ್ನು ಕೊಟ್ಟಿದ್ದಾರೆ, ನಮ್ಮ ಒಬ್ಬೊಬ್ಬರಿಗೂ ಬೈಬಲನ್ನು ಕೊಟ್ಟಿದ್ದಾರೆ ದೇವರು. ಆ ಬೈಬಲಲ್ಲಿ ಅವರು ಮಾಡಿದ ಎಲ್ಲವನ್ನು ಬರೆದಿಟ್ಟಿದ್ದಾರೆ. ಈಗ ಆ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ಆ ದೇವರ ಬಗ್ಗೆ ನಮಗೆ ಅರಿವು ಮೂಡ್ತದೆ. ಮಾತ್ರವಲ್ಲ, ಆ ವಾಕ್ಯಗಳು ಕೂಡ, ಆ ವಾಕ್ಯಗಳಲ್ಲಿರುವ ಪ್ರೀತಿ ನಮಗೆ ಅನುಭವಕ್ಕೆ ಬರ್ತದೆ. ಅರಿವು, ಅನುಭವ ಎರಡೂ ಆಗಬೇಕು ಒಬ್ಬ ಮನುಷ್ಯನಿಗೆ. ಯಾವಾಗ ಅರಿವು ಮತ್ತು ಅನುಭವ ಎರಡೂ ಆಗ್ತದೋ ಅವರು ಯೇಸುವಿಗಾಗಿ ಬದುಕ್ತಾರೆ. ಪ್ರೈಸ್ ದಿ ಲಾರ್ಡ್. ಜೋರಾಗಿ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅರಿವು, ಅನುಭವ ಎರಡೂ ಆದಾಗ ಮಾತ್ರವೇ ಆ ಮನುಷ್ಯನು ದೇವರಿಗಾಗಿ ಬದುಕಲಿಕ್ಕೆ ಸಾಧ್ಯ. ಆದ್ದರಿಂದ ಇವತ್ತು ಆ ದೇವರ ಅಪಾರವಾದ ಪ್ರೀತಿಯನ್ನು ಸ್ವಲ್ಪವಾಗಿ ನಾವು ಧ್ಯಾನ ಮಾಡೋಣವಾ, ಕಲ್ತ್ಕೊಳ್ಳೋಣವಾ? ಓಕೆ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರಾದರೂ ಒಬ್ಬರು ತಂದಿಲ್ವಾ ಬೈಬಲ್? ಓದೋರು ಯಾರೂ ಇಲ್ವಾ? ಒಬ್ಬರು ತಂದಿಲ್ವಾ? ತಂದಿದ್ದೀರಾ? ಕೊಂಕಣಿಯಲ್ಲಿದ್ದರೆ ಕೊಂಕಣಿಯಲ್ಲೇ ಓದಿ, ನೋ ಪ್ರಾಬ್ಲಮ್. ಇಂಗ್ಲೀಷಲ್ಲಿದ್ದರೆ ಇಂಗ್ಲೀಷಲ್ಲಿ ಓದಿ, ತೊಂದರೆ ಇಲ್ಲ. ಒಟ್ಟು ನೀವು ಯಾರಾದರೂ ಓದಿ, ಆಗ ನಿಮಗೂ ಕೂಡ ಆ ವಾಕ್ಯದ ಅನುಭವ, ಆ ವಾಕ್ಯದ ಪರಿಚಯ ಆಗ್ತದೆ. ಮಾತ್ರವಲ್ಲ, ಆ ವಾಕ್ಯವನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ, ಸಂಟ್ ಪೌಲ್, ಎಫೆಸಿಯನ್ಸ್ ಚಾಪ್ಟರ್ 3 ವರ್ಸಸ್ 18. ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಾಕ್ಯ. ಅಮ್ಮ ಓದ್ತೀರಾ? ತೆಗಿಯಕ್ಕೆ ಲೇಟ್ ಆಗತ್ತಾ? ಹೆಂಗೆ ಸಿಗ್ತಾ? ಓದಿ ಸಿಸ್ಟರ್. 3 verses 18. St. Paul,
ಸಿಗ್ಲಿಲ್ವಾ? ಓದಿ. ಹಾಂ, ಯಾವುದು ಓದಿದ್ರಿ? ಎಫೆಸ 3:18 ಕರೆಕ್ಟಾ? ಯಾಕಂದರೆ ನನಗೆ ನೀವು ಏನು ಓದಿದ್ರಿ ನನಗೆ ಗೊತ್ತಾಗಲ್ಲ. ನೀವು ಬೇರೆ ಓದ್ಬಿಟ್ರೆ ಇವರೆಲ್ಲ ಮಿಸ್ ಆಗಿಬಿಡ್ತಾರೆ. ಅದಕ್ಕೆ ಬೇರೆ ಓದಿಲ್ಲಲ್ಲ. ಎಫೆಸಿಯನ್ಸ್ ಚಾಪ್ಟರ್ 3:18. ಓಕೆನಾ? ಕೂತ್ಕೊಳ್ಳಿ. ಇಲ್ಲಿ ಸಂತ ಪೌಲ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಭೂಮಿಯಲ್ಲಿ ಬದುಕುವ ನಾನು ಮತ್ತು ನೀವು ಎಲ್ಲಕ್ಕಿಂತಲೂ ಮಿಗಿಲಾಗಿ ಯೇಸುವಿನ ಪ್ರೀತಿಯನ್ನು ಅರಿತುಕೊಳ್ಳಬೇಕಂತೆ. ಯಾರ ಪ್ರೀತಿಯನ್ನು? ಜೋರಾಗಿ, ಯಾರ ಪ್ರೀತಿಯನ್ನು? ನಿಮಗೆ ನಿಮ್ಮ ಅಮ್ಮನ ಪ್ರೀತಿಯ ಅನುಭವ ಇದೆ, ನಿಮ್ಮ ಅಪ್ಪನ ಪ್ರೀತಿಯ ಅನುಭವ ಇದೆ, ನಿಮ್ಮ ಅಣ್ಣ ತಮ್ಮಂದಿರ ಪ್ರೀತಿಯ ಅನುಭವ ಇದೆ. ನನ್ನ ಕ್ವಶನ್ ಇವತ್ತು, ನಿಮಗೆ ಯೇಸುವಿನ ಪ್ರೀತಿಯ ಅನುಭವ ಇದೆಯಾ? ಇದೆಯಾ? ಕಮಾನ್, ಮಾತಾಡಿ. ನಿಮ್ಮ ಕುಟುಂಬದಲ್ಲಿ ನಿಮ್ಮೊಂದಿಗೆ ಜೀವಿಸುವ ನಿನ್ನ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಬಂಧು ಬಳಗ, ನಿನ್ನ ಹಸ್ಬೆಂಡ್, ನಿನ್ನ ವೈಫ್, ನಿನ್ನ ಹೆಂಡತಿ, ಇವರ ಪ್ರೀತಿಯ ಅನುಭವ ನಿನಗಿದೆ. ಯಾಕಂದರೆ ನೀವು ಅವ್ರ ಜೊತೆ ಇದ್ದೀರಾ. ಆದರೆ ಅದರಿಂದ ಪ್ರಯೋಜನ ಇಲ್ಲ ಅಂದರೆ ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಿನ್ನನ್ನು ಉಂಟು ಮಾಡಿದ ದೇವರ ಪ್ರೀತಿಯ ಅನುಭವ ನಿನಗಿದೆಯೋ? ನಿನ್ನನ್ನು ಸೃಷ್ಟಿ ಮಾಡಿದ ದೇವರ ಪ್ರೀತಿಯ ಅನುಭವ ನಿನಗಿದ್ರೆ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಿಮಗೆ ಯೇಸುವಿನ ಪ್ರೀತಿಯ ಅನುಭವ ನಿಮ್ಮ ಹೃದಯದಲ್ಲಿ ನಿಮಗಾದರೆ, ನೀವು ಎಲ್ಲಿದ್ದರೂ ಕೂಡ, ಹೇಗಿದ್ದರೂ ಕೂಡ ಆನಂದವಾಗಿರ್ತೀರ, ಸಮಾಧಾನವಾಗಿರ್ತೀರ, ನೆಮ್ಮದಿಯಾಗಿರ್ತೀರ. ಕೊರತೆಯಲ್ಲಿದ್ದರೂ ಕೂಡ ನಿಮ್ಮ ಹೃದಯ ಜಾಯ್ ಎಂದ ಇರ್ತದೆ. ಇವತ್ತಿದೆಯಾ ಜಾಯ್ ನಿಮಗೆ? ಎಲ್ಲ ಟೈಮಲ್ಲೂ ಇದೆಯಾ? ಇಲ್ಲ. ಇದೆಯಾ? ಇಲ್ಲ. ಯಾಕೆ? ಆ ಟ್ರೂತ್ ನಮಗೆ ಗೊತ್ತಿಲ್ಲ, ಆ ಪ್ರೀತಿ ನಮಗೆ ಗೊತ್ತಿಲ್ಲ. ಯಾವಾಗ ನಿಮಗೆ ಯೇಸು ಪ್ರೀತಿ ನಿಮ್ಮ ಹೃದಯದಲ್ಲಿ ನೀವು ತುಂಬಿಸ್ಕೊಳ್ತೀರೋ, ಆಗ ನೀವೆಲ್ಲಿದ್ದರೂ ಕೂಡ ನಿಮ್ಮ ಹೃದಯ ಆನಂದವಾಗಿರ್ತದೆ, ಸಮಾಧಾನವಾಗಿರ್ತದೆ, ನೆಮ್ಮದಿಯಾಗಿರ್ತದೆ. ನೀವು ಯಾವಾಗಲೂ ಸಂತೋಷವಾಗಿರಲಿಕ್ಕೆ ಸಾಧ್ಯವಾಗ್ತದೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಈ ಸಂಜೆಯಲ್ಲಿ ನಾವೆಲ್ಲ ದೇವರ ವಾಕ್ಯವನ್ನು ಕಲ್ತ್ಕೊಳ್ಬೇಕು, ಪ್ರಾಕ್ಟೀಸ್ ಮಾಡಬೇಕು ನಮ್ಮ ಜೀವನದಲ್ಲಿ. ಹೌದು, ನನ್ನ ದೇವರು ಯಾರು, ಅವರೆಷ್ಟು ನನ್ನನ್ನು ಪ್ರೀತಿಸಿದರು, ಯಾವ ರೀತಿ ನನ್ನನ್ನು ಪ್ರೀತಿಸಿದರು, ಯಾವ ರೀತಿ ನನ್ನನ್ನು ಅವರು ಈ ಲೋಕದಲ್ಲಿ ಪ್ರೀತಿಸಿ ನನಗಾಗಿ ತಮ್ಮ ಜೀವವನ್ನೇ ಕೊಟ್ಟರು ಎಂಬುದನ್ನು ನಾವು ದೇವರ ವಾಕ್ಯದ ಮುಖಾಂತರ ಅವರ ಪ್ರೀತಿಯನ್ನು ಕಲ್ತ್ಕೊಳ್ಬೇಕು. ಮಾತ್ರವಲ್ಲ, ಆ ಪ್ರೀತಿಯನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಉದಾಹರಣೆಗೆ ನೋಡಿ, ನಿಮಗೆ ಗೊತ್ತಿದೆ, ನೀರು ಕುಡಿದ್ರೆ ಏನಾಗುತ್ತೆ? ನನ್ನ ದಾಹ ಹೋಗುತ್ತೆ. ಹೌದಾ? ಹೌದಾ? ನೀರು ಕುಡಿದ್ರೆ ಏನಾಗುತ್ತೆ? ದಾಹ ಹೋಗುತ್ತೆ. ನನಗೆ ಗೊತ್ತು ಬುದ್ಧಿಗೆ, ಏನು? ನೀರು ಕುಡಿದಾಗ ನನ್ನ ಬಾಯಾರಿಕೆ ಹೋಗುತ್ತೆ. ಈಗ ನೀರಿದೆ ಅಲ್ಲಿ, ನನಗೆ ಬಾಯಾರಿಕೆ ಆಗ್ತಾ ಇದೆ, ಬಟ್ ಆ ನೀರನ್ನು ನಾನು ಕುಡಿದೆ, ನೀರಿದೆ, ನನಗೆ ದಾಹ ಹೋಗುತ್ತೆ, ಅದು ಕುಡಿದ್ರೆ ಹೋಗುತ್ತೆ, ಕುಡಿದ್ರೆ ಹೋಗುತ್ತೆ ಅಂತ ಹೇಳ್ಕೊಂಡೇ ಇದ್ದರೆ, ನೀರು ಕುಡಿಯದೆ ನೀರಲ್ಲಿದೆ, ಬಟ್ ನಾನು ತಗೊಂಡು ಕುಡಿತಾ ಇಲ್ಲ. ಆದರೆ ನನಗೆ ಬುದ್ಧಿಗೆ ಗೊತ್ತಿದೆ, ಏನಂತ? ನೀರು ಕುಡಿದ್ರೆ ದಾಹ ಹೋಗುತ್ತೆ ಅಂತೇಳಿ. ಆದರೆ ನೀರನ್ನು ಕುಡಿಯದೆ, ನೀರು ಕುಡಿದ್ರೆ ಹೋಗುತ್ತೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡೇ ಇದ್ದರೆ ನನ್ನ ದಾಹ ಹೋಗುತ್ತಾ? ಅಲೋ, ಬಾಯಾರಿಕೆ ಹೋಗುತ್ತಾ? ಅದೇ ಪ್ರಕಾರ ಯೇಸುವನ್ನು ದೇವರು ಅಂತ ಹೇಳಿಕೊಂಡು ಅವರನ್ನು ಟೇಸ್ಟ್ ಮಾಡದಿದ್ದರೆ, ಅವರನ್ನು ಎಕ್ಸ್ಪೀರಿಯನ್ಸ್ ಮಾಡದಿದ್ದರೆ ದೇವರ ಪ್ರೀತಿ ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೇ ದಾವಿದ ಹೇಳಿದ್ದು, ಡೇವಿಡ್, ಟೇಸ್ಟ್ ಅಂಡ್ ಸಿ, ಸವಿದು ನೋಡು. ಯಾವಾಗ ನಾವು ಟೇಸ್ಟ್ ಮಾಡ್ತೀವೋ ಯೇಸುವನ್ನು, ಆವಾಗಲೇ ನಮಗೆ ನಿಜವಾಗಲೂ ಆ ಪ್ರೀತಿ ಅನುಭವ ಆಗೋದು. ಯಾವ ರೀತಿ ನನ್ನ ಬಾಯಾರಿಕೆ ನೀರು ಕುಡಿದಾಗ ಹೋಗುತ್ತೋ, ಅದೇ ಪ್ರಕಾರ ಯೇಸುವಿನ ವಾಕ್ಯವನ್ನು ಅಥವಾ ಯೇಸುವನ್ನು ನಾನು ಅನುಭವಿಸಬೇಕು. ಅನುಭವದಿಂದ
ಆ ಅನುಭವಿಸಬೇಕಾದ್ರೆ ನನಗೆ ಕಲ್ತ್ಕೊಳ್ಬೇಕಲ್ವಾ, ನನಗೆ ಗೊತ್ತಾಗಬೇಕಲ್ವಾ ಹೇಗೆ ಅಂತ. ಸೊ ಆದ್ದರಿಂದ ಸ್ವಲ್ಪ ನಾವು ದೇವರ ವಾಕ್ಯದಲ್ಲಿ ಧ್ಯಾನ ಮಾಡೋಣ. ಆದಿಕಾಂಡ ಪುಸ್ತಕದಲ್ಲಿ ದೇವರು ಜೆನೆಸಿಸ್ 1ನೇ ಅಧ್ಯಾಯ 26ನೇ ವಾಕ್ಯ ಓದ್ತೀರಾ ಯಾರಾದರೂ? ಜೆನೆಸಿಸ್ ಚಾಪ್ಟರ್ 1 ವರ್ಸಸ್ 26. ಓದ್ತೀರಾ ಸಿಸ್ಟರ್? ಒನ್ ಚಾಪ್ಟರ್ 26. ಹಾಂ, ಓಕೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರು ಅಲ್ಲಿ 3 ಜನ, ಪಿತಾ ಸುತ ಪವಿತ್ರಾತ್ಮರು 3 ಜನ ಸೇರಿಕೊಂಡು ಒಂದು ಆಲೋಚನೆ ಮಾಡಿ ಅಲ್ಲಿ ಹೇಳ್ತಿದ್ದಾರೆ, ನಮ್ಮನ್ನೇ ಹೋಲುವ ಮನುಷ್ಯರನ್ನು ಉಂಟು ಮಾಡೋಣ. ಯಾರನ್ನು ಹೋಲುವ? ಯಾರನ್ನು ಹೋಲುವ? ನಿಮ್ಮನ್ನಲ್ಲ, ದೇವರನ್ನು ಹೋಲುವ. ದೇವರು ಹೇಳ್ತಾ ಇರೋದು, ಮನುಷ್ಯ ಅಲ್ಲ. ದೇವರು ಆಲೋಚನೆ ಮಾಡ್ತಿದ್ದಾರೆ ಏನಂತ? ನನ್ನ ಹಾಗೆ ಇರುವ ಮನುಷ್ಯನನ್ನು ನಾನು ಉಂಟು ಮಾಡುತ್ತೇನೆ. ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ನಿಮ್ಮನ್ನು ದೇವರು ಯಾರ ಹೋಲಿಕೆಯಲ್ಲಿ ಉಂಟು ಮಾಡಿದ್ದಾರೆ? ಯಾರ ಇಮೇಜ್ ನೀವು? ದೇವರ ಇಮೇಜ್, ಇಮೇಜ್ ಆಫ್ ಗಾಡ್, ದೇವರ ಹೋಲಿಕೆ. ಗೊತ್ತಿದೆಯಾ ನಮಗದು? ಹೇಳಿ, ಗೊತ್ತಿದೆಯಾ? ಐ ಆಮ್ ಇಮೇಜ್ ಆಫ್ ಗಾಡ್. ನಿಮಗೆ ಕನ್ವಿಕ್ಷನ್ ಇದೆಯಾ? ನಿಮಗೆ ನಾನು ದೇವರ ಹೋಲಿಕೆಯಲ್ಲಿದ್ದೇನೆ, ದೇವರು ತನ್ನಂತೆ ನನ್ನನ್ನು ಉಂಟು ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಕನ್ವಿಕ್ಷನ್ ಇದ್ದರೆ, ಆ ಸತ್ಯ ನಿಮಗೆ ಗೊತ್ತಾದರೆ, ನೀವು ಯಾವತ್ತೂ ಅಯ್ಯೋ ನಾನು ಹಿಂಗಿದ್ದೀನಿ, ಅಯ್ಯೋ ನಾನು ಹೀಗಿದ್ದೀನಿ ಚಿಂತೆ ಪಡೋದಿಲ್ಲ. ನೀವು ಯಾರಾದರೂ ಏನಾದರೂ ಹೇಳಿದ್ರೆ ನೀವು ಹೇಳ್ತೀರಾ, ಐ ಆಮ್ ಇಮೇಜ್ ಆಫ್ ಗಾಡ್, ನಾನು ದೇವರ ಹೋಲಿಕೆಯಲ್ಲಿದ್ದೇನೆ. ನೀನು ಕಪ್ಪಗಿದ್ದೀಯಾ, ನೀನು ಬೆಳ್ಳಗಿದ್ದೀಯಾ, ನೀನು ಉದ್ದ ಇದೆಯಾ, ನೀನು ಗಿಡ್ಡ ಇದೆಯಾ, ಆವಾಗ ನೀವು ಹೇಳ್ತೀರಾ, ನೀವು ಹೇಳೋದು ಸುಳ್ಳು, ನನ್ನ ದೇವರು ಅವರ ಹೋಲಿಕೆಯಲ್ಲಿ ನನ್ನನ್ನು ಉಂಟು ಮಾಡಿದ್ದಾರೆ. ಎಷ್ಟು ಜನ ಕೇಳೋಕ್ಕಾಗ್ತಿದೆ ಇವತ್ತು ನಿಮಗೆ? ಯಾರಾದರೂ ಏನು ಹೇಳಿದಾಗ ನಾನು ದೇವರ ಹೋಲಿಕೆಯಲ್ಲಿದ್ದೇನೆ, ಐ ಆಮ್ ಇಮೇಜ್ ಆಫ್ ಗಾಡ್, ಯಾರಿಗೆ ಎಷ್ಟು ಮಂದಿಗೆ ಹೇಳೋಕ್ಕಾಗ್ತಾ ಇದೆ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಯಾರಾದರೂ ಕೇಳಿದ್ರೆ ಹೇಳ್ತೀರಾ? ಹೇಳ್ತೀರಾ? ಇಲ್ಲ. ಯಾಕಿಲ್ಲ? ಯಾಕೆ ಹೇಳಲ್ಲ? ಗೊತ್ತಿಲ್ಲ. ಗೊತ್ತಿದ್ರೂ ಕೂಡ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ, ಅದಕ್ಕೆ ಹೇಳೋಕ್ಕಾಗ್ತಾ ಇಲ್ಲ. ಇವತ್ತು ಧೈರ್ಯವಾಗಿ ಹೇಳೋಕ್ಕಾಗಬೇಕು ನಮಗೆ, ದೇವರು ನನ್ನನ್ನು ಅವರ ಹೋಲಿಕೆಯಲ್ಲಿ ಉಂಟು ಮಾಡಿದ್ದಾರೆ, ಅವರ ಹೋಲಿಕೆಯಲ್ಲಿ, ಅವರ ಸ್ವಭಾವದಲ್ಲಿ ನನ್ನನ್ನು ಉಂಟು ಮಾಡಿದ್ದಾರೆ. ಪ್ರಿಯರೇ, ಆದಾಮನನ್ನು ಅವಳನ್ನು ದೇವರು ಅವರ ಹೋಲಿಕೆಯಲ್ಲಿ, ಅವರ ಇಮೇಜಲ್ಲಿ, ಅವರ ಸ್ವಭಾವದಲ್ಲಿ ಉಂಟು ಮಾಡಿದರು ಈ ಭೂಮಿಯಲ್ಲಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, 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 ಹಲ್ಲೆಲೂಯ. ಜೋರಾಗಿ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸೊ ಅವರ ಹೋಲಿಕೆಯಲ್ಲಿ ನಮ್ಮನ್ನು ಉಂಟು ಮಾಡಿದ್ದಾರೆ, ಅಂದರೆ ಅವರಂತೆ ನಮ್ಮನ್ನು ಉಂಟು ಮಾಡಿದ್ದಾರೆ, ಅವರ ಹಾಗೆ ನಮ್ಮನ್ನು ಉಂಟು ಮಾಡಿದ್ದಾರೆ. ಈ ಸತ್ಯ ನನಗೂ ಮತ್ತು ನಿಮಗೆ ಗೊತ್ತಾಗಬೇಕು. ದೇವರು ನನ್ನನ್ನು ಅವರಿಗೋಸ್ಕರ ಈ ಲೋಕದಲ್ಲಿ ಉಂಟು ಮಾಡಿದ್ದಾರೆ. ಯಾರಿಗೋಸ್ಕರ? ಹಲೋ, ಯಾರಿಗೋಸ್ಕರ? ಯಾರಿಗೋಸ್ಕರ? ದೇವರಿಗೋಸ್ಕರ. ಯಾರಿಗೋಸ್ಕರ? ನಿಜ ಹೇಳಿ, ನಾನು ನೀವು ಯಾರಿಗೋಸ್ಕರ ಬದುಕ್ತಾ ಇದ್ದೇವೆ ಈ ಲೋಕದಲ್ಲಿ? ಹೌದಾ? ತಾಯಂದ್ರೆ ಯಾರಿಗೋಸ್ಕರ ಬದುಕ್ತೀರಿ? ನೀವು ನಿಮ್ಮ ಮಕ್ಕಳಿಗೋಸ್ಕರ. ರೈಟ್, ರೈಟ್, ರೈಟ್ ಆರ್ ರಾಂಗ್? ಏನಾದರೂ ಒಂದು ಹೇಳಿ. ನೀವು ಹಿಂಗೆ ಇದ್ರೆ ನನಗೆ ಭಯ ಆಗತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಹೋಗಲಿ, ಅವರು ಮಾತಾಡಲಿಲ್ಲ ಪರವಾಗಿಲ್ಲ, ನೀವಾದರೂ ಮಾತಾಡಿ ಬ್ರದರ್. ಇವತ್ತು ಈ ಭೂಮಿಯಲ್ಲಿ ನಾವು ನಿಜವಾಗ್ಲೂ ಯಾರಿಗಾಗಿ ಬದುಕ್ತಾ ಇದ್ದೇವೆ? ದೇವರಿಗಾಗಿನಾ? ಖಂಡಿತ ಇಲ್ಲ. ದೇವರಿಗಾಗಿ ನಾನು ಬದುಕಿದರೆ ನನ್ನ ಹೃದಯದಲ್ಲಿ ಜಾಯ್ಗೆ ಕೊರತೆ ಇರೋದಿಲ್ಲ, ಸಮಾಧಾನಕ್ಕೆ ಕೊರತೆ ಇರೋದಿಲ್ಲ, ನೆಮ್ಮದಿಗೆ ಕೊರತೆ ಇರೋದಿಲ್ಲ. ಇವತ್ತು ನಾನು ಬದುಕ್ತಾ ಇರೋದು ನನಗಾಗಿ, ನನ್ನ ಮಕ್ಕಳಿಗಾಗಿ, ಅವರ ಎಜುಕೇಷನ್ಗಾಗಿ, ಅವರ ಮದುವೆಗಾಗಿ, ಅವರ ಫ್ಯೂಚರ್ಗಾಗಿ, ಅವ್ರನ್ನ ಸೆಟ್ಲ್ ಮಾಡೋದಕ್ಕಾಗಿ. ಅಷ್ಟೊತ್ತಿಗೆ ನಿಮಗೆ ನನಗೆ ವಯಸ್ಸಾಗೋಗಿರ್ತದೆ. ಆಮೇಲೆ ಏನು ಕತೆ? ಸಮಾಧಿನೇ. ಹಾಗಾದರೆ ದೇವರಿಗಾಗಿ ಬದುಕಿದ್ದೆಲ್ಲಿ ನೀವು? ಯಾವಾಗ ಬದುಕಿದ್ರಿ? ಇರುವ 70 ವರ್ಷ, ಅದನ್ನು ಮಕ್ಕಳಿಗಾಗಿ ಒಂದು 20 ವರ್ಷ 25 ವರ್ಷ ಕಳೆದು ಬಿಡ್ತೀರಾ ಅಲ್ವಾ?
ಎಜುಕೇಷನ್ಗೆ ಹೋಯ್ತದು 20 ವರ್ಷ, ಹೌದಾ? ಆಮೇಲೆ ಅವರಿಗೆ ಮಗು, ಹುಡುಗ ನೋಡು ಹುಡುಗಿ ನೋಡು, ಅವರಿಗೆ ಅದು, ಆಮೇಲೆ ಅವ್ರಿಗೆ ಮಕ್ಕಳಾಗತ್ತೆ, ಅದೊಂದು ಸ್ವಲ್ಪ ವರ್ಷ, ಅಷ್ಟೊತ್ತಿಗೆ ನಿಮಗೆ ವಯಸ್ಸಾಗಿರ್ತದೆ. ಇನ್ನು ದೇವರಿಗಾಗಿ ಬದುಕೋದು ಎಲ್ಲಿಂದ? ನಾನು ಹೇಳ್ತಾ ಇರೋದು ನೀವು ಓದಿಸ್ಬೇಡಿ ಅಂತಲ್ಲ, ಮಕ್ಕಳಿಗಾಗಿ ಇರಬೇಡಿ ಅಂತಲ್ಲ. ನೀವು ದೇವರಿಗಾಗಿ ಬದುಕಿ, ನೀವು ದೇವರ ಪ್ರೀತಿಯನ್ನು ಅನುಭವಿಸಿ ಬದುಕಿ, ಆ ಮಕ್ಕಳಿಗೂ ಕೂಡ ದೇವರನ್ನು ಕೊಡಿ, ಅವರು ಕೂಡ ದೇವರ ಮಕ್ಕಳಾಗಿ ಬದುಕಲಿ. ಆ ಜನರೇಷನ್ ದೇವರ ಮಕ್ಕಳಾಗಿ ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸಲಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಅದು ಆಗ್ತಾ ಇಲ್ಲ. ಆದರೆ ನಮ್ಮ ಆದಿ ಕಾಂಡದಲ್ಲಿ ಅಬ್ರಾಮ, ಇಸಾಕ, ಯಾಕೋಬ ಇವರೆಲ್ಲ ಯಾರ ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸಿದರು ಅಂದರೆ ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸಿದರು, ದೇವರಿಗಾಗಿ ಜೀವಿಸಿದರು. ಹಾಲೆಲೂಯಾ, 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 ಹಾಲೆಲೂಯಾ. ಇವರೆಲ್ಲರೂ ಕೂಡ ಅಬ್ರಾಮ ಯಾರಿಗಾಗಿ ಬದುಕಿದ? ಅವನಿಗಾಗಿ ಬದುಕಿದ. ಎಷ್ಟು ವರ್ಷ? 75 ವರ್ಷ. ಆದರೆ ನಂತರ ಅವನು ಬದುಕಿದ್ದು ಯಾರಿಗಾಗಿ ಗೊತ್ತಾ? ತನ್ನನ್ನು ಕರೆದ ದೇವರಿಗೋಸ್ಕರ. 75 ವರ್ಷದಲ್ಲಿ ಅಬ್ರಾಮನನ್ನು ದೇವರು ಕರೆದ್ರು, ಅಬ್ರಾಮ ಅಂತೇಳಿ, ಎಸ್ ಅಂತೇಳಿ ಬಂದ ಅಬ್ರಾಮ. ಆ ನಂತರ ಎಷ್ಟು ವರ್ಷ ಬದುಕಿದ್ದ ಅಬ್ರಾಮ ಈ ಭೂಮಿಯಲ್ಲಿ? ಎಷ್ಟು ವರ್ಷ? ಯಾರು ನಿಮ್ಮನ್ನು ಕೇಳಿರಲ್ಲ, ಅದಕ್ಕೆ ನೀವು ಕಲ್ತಿರಲ್ಲ. ಭಾಳ ತಪ್ಪು. ನಾವು ಬೈಬಲನ್ನು ಕಲಿಬೇಕು. ಯಾಕಂದರೆ ನಮಗೆ ದೇವರು ಕೊಟ್ಟಂತಹ ಆಸ್ತಿ. ನೀವು ಇಲ್ಲಿಂದ ಪರಲೋಕಕ್ಕೆ ಹೋಗಬೇಕಾದ್ರೆ ಮಾರ್ಗ ಬೈಬಲ್, ದೇವರ ವಾಕ್ಯ, ದೇವರ ಪ್ರೀತಿ. ಅದು ನೀವು ಕಲ್ತ್ಕೊಂಡಿಲ್ಲ ಅಂದರೆ ಈ ಲೋಕದಲ್ಲಿ ಎಲ್ಲ ಕಲ್ತ್ಕೊಂಡ್ರೂ ವೇಸ್ಟೇ. ಇವತ್ತು ನಾನು ನಿಮಗೊಂದು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಈ ಲೋಕದ ಜ್ಞಾನ ಎಷ್ಟು ಬೇಕಾದರೂ ನಿಮಗಿರ್ಬೋದು, ಅದರಿಂದ ಹೆವೆನ್ಗೆ ಹೋಗ್ಲಿಕ್ಕಾಗಲ್ಲ, ಸ್ವರ್ಗಕ್ಕೆ ಹೋಗ್ಲಿಕ್ಕಾಗಲ್ಲ. ನೀವು ಸ್ವರ್ಗಕ್ಕೆ ಇಲ್ಲಿಂದ ಮೇಲೆ ಹೋಗಬೇಕಾದ್ರೆ ದಾರಿ ಒಂದೇ, ಏಸು. ಆ ಏಸು ಕಲ್ತ್ಕೊಳ್ಳೋಕ್ಕೆ ಮಾರ್ಗ ಬೈಬಲ್. ಆ ಬೈಬಲಲ್ಲಿರ್ತಕ್ಕಂಥ ಪ್ರತಿಯೊಂದು ವಾಕ್ಯಗಳು ಏಸು ಆಗಿದ್ದಾರೆ. ಆ ಯೇಸುವನ್ನು ನಾವು ಕಲ್ತ್ಕೊಂಡು ಇಲ್ಲಿಂದ ಪರಲೋಕಕ್ಕೆ ಪ್ರಯಾಣ ಮಾಡಬೇಕು. ಪರಲೋಕಕ್ಕೆ ಪ್ರಯಾಣ ಅಂದರೆ ಈ ಲೋಕದಲ್ಲಿ ಯೇಸು ಜೊತೆಗೆ ವಾಕ್ ವಿತ್ ಗಾಡ್, ದೇವರ ಜೊತೆ ನಡಿಬೇಕು ನಾವು, ದೇವರ ಜೊತೆ ನಡಿಬೇಕು ನಾವು. ಆಗ ದೇವರ ಮಕ್ಕಳಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಆಗ ದೇವರು ಕೂಡ ಹೇಳ್ತಾರೆ, ಈ ಭೂಮಿಯಲ್ಲಿ ನನ್ನ ಮಗನನ್ನು, ಈ ಮಂಗಳೂರಲ್ಲಿ, ಇದೇನು ಊರು ಏನ ತಾಳೆ, ಓಕೆ, ಈ ಊರಲ್ಲಿ ನಿಮ್ಮನ್ನು ಇಟ್ಟಿದ್ದಕ್ಕಾಗಿ ದೇವರು ಸಂತೋಷ ಪಡ್ತಾರೆ. ಈ ಜಾಗದಲ್ಲಿ ನನ್ನ ಮಗನನ್ನು, ಮಗಳನ್ನು ಇಟ್ಟಿದ್ದೆ, ಅವರು ಬದುಕಿದ್ದು ನನಗೋಸ್ಕರ ಅಂತೇಳಿ ಪರಲೋಕದಲ್ಲಿ ಸಂತೋಷ ಪಡ್ತಾರೆ ದೇವರು. ನೀವು ಹೋದಾಗ ಸ್ವಾಗತ ಮಾಡ್ತಾರೆ. ಇಲ್ಲ ಅಂದರೆ ಈ ಭೂಮಿಯಲ್ಲಿ ನಿನ್ನನ್ನು ಇಟ್ಟಿದ್ದೆ, ನಿನಗಾಗಿ ಬದುಕಿದೆ, ನನಗಾಗಿ ನೀನು ಬದುಕಲಿಲ್ಲ, ನೀನು ಯಾರೂ ನನಗೆ ಪರಿಚಯ ಇಲ್ಲ ಅಂತ ಹೇಳ್ಬಿಡ್ತಾರೆ ಕೊನೆಗೆ. ಹಂಗಾಗಬಾರ್ದು ಪ್ರಿಯರೇ. ಆದ್ದರಿಂದ ಹೇಳ್ತಾ ಇದ್ದೇನೆ, ದಯವಿಟ್ಟು 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 ಸ್ವಲ್ಪ ನಿಮ್ಮ ಹೃದಯಗಳನ್ನು ದೇವರ ವಾಕ್ಯದ ಕಡೆಗೆ ತಿರುಗಿಸ್ಕೊಳ್ಳಿ. ದೇವರ ವಾಕ್ಯವನ್ನು ನಾವು ಕಲ್ತ್ಕೋಬೇಕು. ಅದಕ್ಕೇ ಸಂಟ್ ಪೌಲ್ ಹೇಳಿದ್ದು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, ತೆಗಿಬೇಡಿ, ನಾನು ಹೇಳ್ತೇನೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಯೇಸು ಕ್ರಿಸ್ತನ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಎಷ್ಟೆಂಬುದನ್ನು ನೀವು ಗ್ರಹಿಸಿಕೊಳ್ಳುವಂತಾಗಬೇಕು. ಯಾರ ಪ್ರೀತಿ? ಯೇಸುವಿನ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಎಷ್ಟು ಎಂಬುದನ್ನು ನೀವು ಗ್ರಹಿಸಿಕೊಳ್ಬೇಕು ಅಥವಾ ಅರಿತುಕೊಳ್ಬೇಕು. ಯಾವಾಗ ನೀವು ಯೇಸು ಪ್ರೀತಿಯನ್ನು ಈ ಲೋಕದಲ್ಲಿ ಅರಿತುಕೊಳ್ತೀರೋ ಆಗ ನೀವು ಯೇಸುವಿಗಾಗಿ ಬದುಕ್ತೀರಾ. ಹಾಲೆಲೂಯಾ, ಹಾಲೆಲೂಯಾ. ಆಗ ನೀವು ಯೇಸುವಿಗಾಗಿ ಬದುಕ್ತೀರಾ. ನಿಮ್ಮ ಜೀವನ ಬೆಳಕಾಗಿರ್ತದೆ, ನಿಮ್ಮ ಜೀವನ ರುಚಿಯಾಗಿರ್ತದೆ. ಯೇಸು ಇಷ್ಟಪಟ್ಟ ಹಾಗೆ ನಿಮ್ಮ ಜೀವನ ರುಚಿಯಾಗಿರ್ತದೆ, ಮಾತ್ರವಲ್ಲ ಬೆಳಕಾಗಿರ್ತದೆ. ಯಾರಿಗೆ? ನಿಮ್ಮ ಸುತ್ತಲೂ ಯಾರೆಲ್ಲ ಇದ್ದಾರೋ ಅವರೆಲ್ಲರಿಗೂ ಕೂಡ ರುಚಿಯಾಗಿರ್ತದೆ ನಿಮ್ಮ ಜೀವನ, ಬೆಳಕಾಗಿರ್ತದೆ ನಿಮ್ಮ ಜೀವನ. ಸೊ ಅದರಿಂದನೇ ನಾವು ಬೈಬಲನ್ನು ಸ್ಟಡಿ ಮಾಡುವಾಗ, ಕಲಿತುಕೊಳ್ಳುವಾಗ ಈ ಸತ್ಯಗಳು ನಮಗೆ ದೇವರು ಕಲಿಸ್ಕೊಡ್ತಾರೆ. ಅದಕ್ಕೆ ನಾನು ಹೇಳಿದ್ದು, ಮೊದಲಿಗೆ ನಮಗೆ ಅರ್ಥ ಆಗಬೇಕು, ನಾನು ಯಾರ ಹೋಲಿಕೆಯಲ್ಲಿದ್ದೇನೆ, ನನ್ನನ್ನು ಯಾರು ಉಂಟು ಮಾಡಿದರು, ಯಾತಕ್ಕಾಗಿ ಉಂಟು ಮಾಡಿದರು. ಹಾಲೆಲೂಯಾ, ಹಾಲೆಲೂಯಾ. ಮೊಟ್ಟ ಮೊದಲನೇದಾಗಿ ದೇವರು ನನ್ನನ್ನು ಉಂಟು ಮಾಡಿದ್ದು ಅವರ ಹೋಲಿಕೆಯಲ್ಲಿ, ಅವರ ಹೋಲಿಕೆಯಲ್ಲಿ. ಎರಡನೇದಾಗಿ ದೇವರು ನನ್ನನ್ನು ಉಂಟು ಮಾಡಿದ್ದು ಅವರ ಜೊತೆಯಲ್ಲಿ ಇರುವುದಕ್ಕಾಗಿ. ಯಾರ ಜೊತೆ ಇರೋದಕ್ಕಾಗಿ? ಅಲೋ, ಯಾರ ಜೊತೆ? ಇವತ್ತು ನೀವು ಒಂದು ಕ್ವಶನ್ ನೀವೇ ಮಾಡ್ಕೊಳ್ಳಿ, ನಾನು ನಿಮ್ಮನ್ನು ಕೇಳೋದಿಲ್ಲ. ನೀವು ಕ್ವಶನ್ ಮಾಡ್ಕೊಳ್ಳಿ, ನೀವು ದೇವರ ಜೊತೆ ಇದ್ದೀರಾ ಇಲ್ವಾ ಅಂತೇಳಿ. ಪ್ರೈಸ್ ದಿ ಲಾರ್ಡ್. ನೀವೇ ಕೇಳ್ಕೊಳ್ಳಿ,
ನಾನು ದೇವರ ಜೊತೆ ಇದ್ದೀನಾ? ಇದ್ದರೆ ನಾನು ಹೇಳ್ತೀನಿ ನೋಡಿ, ಇದ್ದರೆ ಕ್ವಾಲಿಟೀಸ್ ಏನಿರ್ತದೆ ಗೊತ್ತಾ? ಜಾಯ್ಗೆ ಕೊರತೆ ಇರೋದಿಲ್ಲ. ಎಲ್ಲ ಟೈಮ್ ಧ್ಯಾನಕ್ಕೆ ಬಂದಾಗಲ್ಲ, ಅಥವಾ ಎಲ್ಲೋ ಡಿವೈನಿಗೆ ಹೋದಾಗಲ್ಲ, ಅಥವಾ ಎಲ್ಲಾದರೂ ಪ್ರಾರ್ಥನೆಗೆ ಹೋದಾಗಲ್ಲ, ಅಥವಾ ಪರಮಪ್ರಸಾದ ಸ್ವೀಕರಿಸಿದಾಗಲ್ಲ, ಅಥವಾ ನೀವೇನಾದರೂ ಎಲ್ಲಾದರೂ ಟೂರ್ ಹೋದಾಗಲ್ಲ, ಯೇಸು ನಿಮ್ಮಲ್ಲಿದ್ದರೆ, ಯೇಸುವಿನ ಅರಿವು ನಿಮಗಿದ್ದರೆ, ನಿಮ್ಮ ಹೃದಯದಲ್ಲಿ 24 hours 365 days ಕಷ್ಟ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸಮಸ್ಯೆಗಳು ಇರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇರ್ತದೆ. ಆದರೂ ಕೂಡ ಅದರ ಮಧ್ಯದಲ್ಲಿ ನಿಮಗೆ ಜಾಯ್ಗೆ ಕೊರತೆ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಒಂದು, ಎರಡನೇದಾಗಿ ನಿಮಗೆ ಯಾವಾಗಲೂ ಕೂಡ ದೇವರ ವಾಕ್ಯವನ್ನು, ಬೈಬಲನ್ನು ಓದಬೇಕನ್ನಿಸುತ್ತೆ ನಿಮ್ಮ ಒಳಗಡೆ. ಯೇಸು ನಿಜವಾಗ್ಲೂ ಇದ್ದರೆ ಯಾವಾಗಲೂ ಬೈಬಲನ್ನು ಓದಬೇಕು. ಅಂದರೆ ಸಮಯ ಸಿಕ್ಕದಾಗಲೆಲ್ಲ, ಕೆಲಸಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಹೋಗಿ ಬಂದಾಗ, ಕೆಲಸ ಎಲ್ಲ ಮುಗಿದಾಗ ನಿಮಗೆ ಬೈಬಲ್ ಓದಬೇಕು, ದೇವರ ಜೊತೆ ಮಾತಾಡಬೇಕು, ದೇವರೊಂದಿಗೆ ಸಮಯ ಕಳಿಬೇಕು. ಇದು ನಿಮ್ಮ ಹೃದಯದಲ್ಲಿ ತವಕ ಇರ್ತದೆ. ಯಾವಾಗ? ಯೇಸು ಸ್ವಾಮಿಯ ಅರಿವು, ಅನುಭವ ನಿಮಗಾದಾಗ. ಇವತ್ತು ಮನುಷ್ಯನಿಗೆ ದೇವರ ಅನುಭವ ಭಾಳ ಕಡಿಮೆ ಆಗಿಬಿಟ್ಟಿದೆ. ಆದಾಮನನ್ನು ಭಾಳ ಪ್ರೀತಿ ಮಾಡಿ ದೇವರು ತನ್ನ ಹೋಲಿಕೆಯಲ್ಲಿ ಉಂಟು ಮಾಡಿದರು. ದೇವರ ವಾಕ್ಯ ಹೇಳ್ತದೆ, ಆದಾಮನು ದೇವರ ಜೊತೆಯಲ್ಲಿದ್ದಂತೆ, ಸಂಚರಿಸ್ತಾ ಇದ್ದಂತೆ. ಯಾವಾಗ? ಆದಿಕಾಂಡ ಪುಸ್ತಕದಲ್ಲಿ ನೀವು ಓದಿ ನೋಡಿ, ಅವನು ದೇವರ ಜೊತೆ ಯಾವಾಗಲೂ ಜೊತೆಯಲ್ಲಿದ್ದಂತೆ. ಸಂಜೆ ಆದಾಗ ದೇವರು ತಂಗಾಳಿಯಲ್ಲಿ ಬಂದು ಅವನ ಜೊತೆ ಮಾತಾಡ್ತಾ ಇದ್ರಂತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನೀವು 6ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ಆದಿಕಾಂಡ ಪುಸ್ತಕ Genesis 6:5 ನೀವು ನೋಡಿ, ದೇವರು ಈ ಲೋಕದಲ್ಲಿ ಮನುಷ್ಯನನ್ನು ಉಂಟು ಮಾಡಿದ್ದಕ್ಕಾಗಿ ನೊಂದುಕೊಂಡ್ರು ಅಂತ ಬೈಬಲಲ್ಲಿದೆ. ಓದ್ತೀರಾ ಸಿಸ್ಟರ್? Genesis 6:5 ಓದ್ತೀರಾ ಸ್ವಲ್ಪ? ಹಾಂ, chapter 6:5. Oh, please brother, once again. Ah. Ah. ಪ್ರೈಸ್ ದಿ ಲಾರ್ಡ್. ನೋಡಿ, ದೇವರು ಭಾಳ ಸಂತೋಷದಿಂದ ಮನುಷ್ಯನನ್ನು ಉಂಟು ಮಾಡಿದರು. ಒಂದು ಮಣ್ಣಿನಿಂದ ಬೊಂಬೆಯನ್ನು ಮಾಡಿ, ಆ ಬೊಂಬೆಗೆ ತನ್ನ ಉಸಿರನ್ನು ಊದಿ ಅವನನ್ನು ಜೀವಕ್ಕೆ ತಂದರು. ಈಗ ಆ ಮನುಷ್ಯ ದೇವರಿಂದ ಬೇರ್ಪಟ್ಟಾಗ, ಅವನಿಷ್ಟ ಬಂದ ಹಾಗೆ ಬದುಕಿದಾಗ, ಅವನಿಷ್ಟ ಬಂದಂಗೆ ಬದುಕುತ್ತಿದ್ದಾಗ, ದೇವರು ಅವನ ಬದುಕನ್ನು ನೋಡಿ ನೊಂದುಕೊಳ್ತಾ ಇದ್ದಾರೆ, ಬೇಸರ ಪಡ್ತಾ ಇದ್ದಾರೆ. ಅಯ್ಯೋ, ಈ ಮಗನನ್ನು ಉಂಟು ಮಾಡಿದ್ದಕ್ಕಾಗಿ ನನ್ನ ಹೃದಯ ನೊಂದು ಹೋಗಿದೆ, ಬೇಸರದಿಂದ ಇದೆ. ಎಂಥ ಮನುಷ್ಯನನ್ನು ಉಂಟು ಮಾಡಿದೆ, ಯಾಕೆ ಮಾಡಿದೆ? ಆದ್ದರಿಂದ ಈ ಮನುಷ್ಯನನ್ನು ನಾನು ಎಲ್ಲರನ್ನು ನಾಶ ಮಾಡ್ತೇನೆ ಅಂತೇಳಿ ತೀರ್ಮಾನ ಮಾಡ್ತಾರೆ. ಕಾರಣ ಏನು ಗೊತ್ತಾ? ಮನುಷ್ಯನು ದೇವರಿಂದ ಬೇರ್ಪಟ್ಟ ಕಾರಣ. ಪ್ರಿಯರೇ, ಅಷ್ಟು ಮಾತ್ರ ದೇವರು ಪ್ರೀತಿಸಿದ್ದು ಯಾಕೆ ಅಂದರೆ, ನಾವು ಅವರ ಜೊತೆ ಇರಬೇಕು ಅಂತೇಳಿ, ನಾವು ಅವರ ಜೊತೆ ಇರಬೇಕು ಅಂತೇಳಿ. ಆದ್ದರಿಂದ ಒಂದು ಮನುಷ್ಯ ದೇವರನ್ನು ಪ್ರೀತಿಸುವಾಗ ಪರಲೋಕದ ಆನಂದವನ್ನು ಅವನು ಈ ಭೂಲೋಕದಲ್ಲಿ ಅನುಭವಿಸ್ತಾನೆ. ಯಾವಾಗ ಅವನು ಮನುಷ್ಯ ದೇವರಿಂದ ದೂರವಿರ್ತಾನೋ, ಆ ಪರಲೋಕದ ಆನಂದವನ್ನು ಅನುಭವಿಸದೆ ತನ್ನ ಇಷ್ಟಕ್ಕೆ ತಾನು ಬದುಕ್ತಾ ಇರ್ತಾನೆ. ಇವತ್ತು ನಮ್ಮ ಜೀವನದಲ್ಲಿ ಆ ಪರಲೋಕದ ಆನಂದ ಇದೆಯಾ? ಒಂದ್ಸರಿ ಯೋಚನೆ ಮಾಡಿ ನೋಡಿ. ಆ ದೇವರ ಪ್ರೀತಿ ನಮ್ಮಲ್ಲಿ ಇದೆಯಾ? ಆ ದೇವರ ಫೆಲೋಶಿಪ್ಪಲ್ಲಿ ನಾವಿದ್ದೀವಾ? ಯೋಚನೆ ಮಾಡಿ. ಆ ದೇವರ ಫೆಲೋಶಿಪ್ಪಲ್ಲಿ ಇದ್ದರೆ ಗಾಡ್ ಬ್ಲೆಸ್ ಯು. ಇಲ್ಲ ಅಂದರೆ ಈ 3 ದಿನಗಳಲ್ಲಿ ಆ ದೇವರ ಪ್ರಸನ್ನತೆ, ಆ ಫೆಲೋಶಿಪ್ಗೆ ಬನ್ನಿ. ಆಗ ನಿಜವಾದ ಕ್ರೈಸ್ತರಾಗಿ ನಾವು ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಅಂದರೆ ಪ್ರಯೋಜನವಿಲ್ಲ ನಮ್ಮ ಬದುಕು. ಆದ್ದರಿಂದ ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದರು ಅಂದರೆ, ಪ್ರಿಯ ಸಹೋದರ ಸಹೋದರಿ, ಅವರ ಇಮೇಜಲ್ಲಿ, ಅವರ ಹೋಲಿಕೆಯಲ್ಲಿ ಉಂಟು ಮಾಡಿದರು. ದೇವರು ಅಷ್ಟು ಮಾತ್ರ ಪ್ರೀತಿ ಮಾಡಿದರೂ ಕೂಡ ಮನುಷ್ಯ ದೂರವಾದಾಗ ಭಾಳ ನೊಂದುಕೊಳ್ತಾರೆ, ಭಾಳ ಬೇಸರ ಪಡ್ತಾರೆ. ಆದರೆ ಕೂಡ ಮನುಷ್ಯನಿಗೆ ದೇವರ ಪ್ರೀತಿ ಅರ್ಥವಾಗಲಿಲ್ಲ. ದಿನೇ ದಿನೇ ದೂರವಾಗ್ತಾ ಹೋಗ್ತಾನೆ. ಸೊ ಅದಕ್ಕೆ ನಾನು ಹೇಳಿದ್ದು, ಮನುಷ್ಯನ ಕೆಟ್ಟತನವು ಎಲ್ಲ ಕಡೆ ಇತ್ತು. ಆದ್ದರಿಂದ ಈಗ ಓದಿ 3ನೇ ಅಧ್ಯಾಯ ಯೋಹಾನನ ಶುಭ ಸಂದೇಶ 16ನೇ ವಾಕ್ಯ. ಜಾನ್ ಗಾಸ್ಪಲ್, ಜಾನ್
ಚಾಪ್ಟರ್ 3 ವರ್ಸಸ್ 16 ಓದ್ತೀರಾ ಸ್ವಲ್ಪ ಬೇಗ? 3:16 ಓದ್ತೀರಾ? ಸಿಗ್ತಾ? ಇನ್ನು ಹುಡುಕ್ತಾ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಪರಿಚಯವಾದ ವಾಕ್ಯ. ಓದ್ಲ ನಾನೇ ಹೇಳ? ಹಾಂ, ಹಾಂ, ಹಾಂ. ಓಕೆ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಕೇಳಿಸ್ಕೊಳ್ಳಿ, ದೇವರು ಲೋಕವನ್ನು, ಅಂದರೆ ನೀವು ಸರಿಯಾಗಿ ಅದನ್ನು ಲಿಂಕ್ ಮಾಡಿ ಓದಿ ನೋಡಿ. 6ನೇ ಅಧ್ಯಾಯ 5ನೇ ವಾಕ್ಯ ಆದಿಕಾಂಡ ಏನು ಹೇಳ್ತು? ದೇವರು ಮನುಷ್ಯನನ್ನು ಉಂಟು ಮಾಡಿದ್ದಕ್ಕಾಗಿ ನೊಂದುಕೊಂಡ್ರು. ಯಾಕೆಂದರೆ ಲೋಕ ಎಲ್ಲ ಕೆಟ್ಟೋಗಿದೆ, ಮನುಷ್ಯರು ಕೆಟ್ಟೋಗಿದ್ದಾರೆ, ದೇವರಿಂದ ದೂರವಾಗಿ ಹೋಗಿದ್ದಾರೆ, ದೇವರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ, ಆ ಪ್ರೀತಿಯ ಬಗ್ಗೆ ಅರಿವಿಲ್ಲ, ಅನುಭವ ಇಲ್ಲ. ಆದ್ದರಿಂದ ದೇವರು ಮನುಷ್ಯನನ್ನು ಉಂಟು ಮಾಡಿದ್ದಕ್ಕಾಗಿ ಭಾಳ ನೊಂದುಕೊಂಡ್ರು ಅಂತ ಇದೆ. ಈಗ ಈ ಮನುಷ್ಯನನ್ನು ಬಿಡೋಕ್ಕಾಗ್ತಾ ಇಲ್ಲ ದೇವರಿಗೆ. ಈ ಮನುಷ್ಯನನ್ನು ಹಾಗೆ ಬಿಟ್ಟರೆ ಇವನು ನರಕಕ್ಕೆ ಹೋಗ್ತಾನೆ. ಎಲ್ಲಿಗೋಗ್ತಾನೆ? ಅಲೋ ಹೇಳಿ, ಎಲ್ಲಿಗೋಗ್ತಾನೆ? ಪಾಪದಲ್ಲಿದ್ದ ಮನುಷ್ಯ ಎಲ್ಲಿಗೋಗ್ತಾನೆ? ನರಕದಲ್ಲಿ ಯಾರಿದ್ದಾರೆ? ಸೈತಾನ ಇದ್ದಾನೆ. ಪಾಪದ ಸಂಬಳ ಮರಣ, ಮರಣದ ಅಧಿಕಾರಿ ಸೈತಾನ. ಈಗ ನಾವು ದೇವರಿಂದ ದೂರ, ಆದಾಮ ದೇವರಿಂದ ದೂರ ಆದ, ಈಗ ಆತ್ಮದಲ್ಲಿ ಸತ್ತು ಹೋದ, ಅವನು ದೇವರ ಪ್ರೀತಿಯನ್ನು ಕಳ್ಕೊಂಡ. ಆದ್ದರಿಂದ ಅವನಿಗೆ ಈಗ ಕಟ್ಟಿಟ್ಟ ಬುತ್ತಿ ಏನು? ನರಕ. ಈಗ ಅಲ್ಲಿ ಹೋಗಿ ಸಾಯಬೇಕು ಅವನು. ದೇವರಿಗೆ ಅವನು ಸಾಯೋದು ಇಷ್ಟವಿಲ್ಲ, ದೇವರಿಗೆ ಅವನು ನಷ್ಟಪಡೋದು ಇಷ್ಟವಿಲ್ಲ, ದೇವರಿಗೆ ಅವನನ್ನು ಬಿಡೋದು ಇಷ್ಟವಿಲ್ಲ. ದೇವರಿಗೆ ನೋವು ಹೃದಯದಲ್ಲಿ, ಅಯ್ಯೋ ನನ್ನ ಪ್ರೀತಿಯನ್ನು ಅರಿಯದೆ ಈ ಆದಾಮನು ನನ್ನಿಂದ ದೂರವಾಗಿದ್ದಾನೆ, ಇವನ ಸಂತತಿ ಪೂರ್ತಿ ಈಗ ಪಾಪದಲ್ಲಿದೆ, ಇವರೆಲ್ಲರೂ ಕೂಡ ನರಕವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಆತ್ಮದಲ್ಲಿ ಸತ್ತೋಗಿದ್ದಾರೆ, ಇವನನ್ನು ಹೇಗಾದರೂ ಮಾಡಿ ಕಾಪಾಡಬೇಕು ಅಂತೇಳಿ ದೇವರು ಏನು ಮಾಡಿದರು? ಲೋಕವನ್ನು ದೇವರು ಎಷ್ಟಾಗಿ ಪ್ರೀತಿಸಿದರು ಅಂದರೆ ತನಗಿದ್ದ ಒಬ್ಬನೇ ಮಗನಾದ ಯೇಸುವನ್ನು, ಯಾರನ್ನ ಮಾತಾಡಿ, ಯಾರನ್ನ ದೇವರಿಗೆ ಎಷ್ಟು ಮಕ್ಕಳು? ಒಬ್ಬರೇ, ಯೇಸು. ತಮಗಿದ್ದ ಒಬ್ಬನೇ ಮಗನಾದ ಯೇಸುವನ್ನು ಈ ಭೂಮಿಗೆ ಒಂದು ಮನುಷ್ಯನಾಗಿ ಕಳಿಸ್ಲಿಕ್ಕೆ ತೀರ್ಮಾನ ಮಾಡಿದರು. ಆ ಯೇಸುವನ್ನು ಬಲಿ ಕೊಡಲಿಕ್ಕೆ ತಂದೆ ದೇವರು ತೀರ್ಮಾನ ಮಾಡಿದರು. ಹಲ್ಲೆಲೂಯಾ. ಯಾರಿಗೋಸ್ಕರ? ಜೋರಾಗಿ ಹೇಳಿ, ಆನ್ಸರ್ ಕರೆಕ್ಟ್. ಸರಿ, ಜೋರಾಗಿ ಹೇಳಿ. ನಮಗೋಸ್ಕರ ಅಲ್ಲ, ನನಗೋಸ್ಕರ. ಪರ್ಸನಲ್ ಆಗಿ ಹೇಳಿ, ನಮಗೋಸ್ಕರ ಅಲ್ಲ. ಯಾರಿಗೋಸ್ಕರ? ನನಗೋಸ್ಕರ. ವೈಯಕ್ತಿಕವಾಗಿ ಹೇಳಿ, ಯೇಸು ಭೂಮಿಗೆ ಬಂದದ್ದು ನಮಗೋಸ್ಕರ ಅಲ್ಲ, ನನಗೋಸ್ಕರ. ಆ ರೀತಿ ತಗೊಳ್ಳಿ, ಪರ್ಸನಲ್ ಆಗಿ ತಗೊಳ್ಳಿ. ನೋಡಿ, ನಿಮ್ಮ ಮೊಬೈಲ್ ಯಾರಾದರೂ ತೊಗೊಂಡ್ರೆ ಏನು ಹೇಳ್ತೀರ ನೀವು? ನನ್ನ ಮೊಬೈಲ್. ನಿಮ್ಮ ಬಟ್ಟೆ ಯಾರಾದರೂ ತೊಗೊಂಡು ಹಾಕ್ಕೊಂಡ್ರೆ ಏನು ಹೇಳ್ತೀರಿ ನೀವು? ನನ್ನ ಬಟ್ಟೆ. ನಿಮ್ಮ ಬೈಕ್ ಯಾರಾದರೂ ತೊಗೊಂಡೋದ್ರೆ ಏನಂತೀರಿ ನೀವು? ನನ್ನ ಬೈಕ್. ಈಗ ಯೇಸು ವಿಷಯದಲ್ಲಿ ಬಂದಾಗ ನಮ್ಮ ದೇವರು ಅಂತ ಹೇಳ್ತೀರಾ? ಯಾಕೆ ನನ್ನ ದೇವರು ಅಂತ ಹೇಳಿ? ಯಾಕೆಂದರೆ ಆ ದೇವರ ಅರಿವು ನನಗೂ ನಿಮಗೆ ಆಗಬೇಕು. ಪರ್ಸನಲ್ ಎನ್ಕೌಂಟ್ರ್ ಆಗಬೇಕು. ಯಾರ ಜೊತೆ? ಯೇಸುವಿನ ಜೊತೆ. ಆ ಪರ್ಸನಲ್ ಎನ್ಕೌಂಟ್ರ್ ಆದರೆ, ಆ ಪ್ರೀತಿಯ ಅನುಭವ ಆದರೆ ನಿಮ್ಮ ಜೀವನದಲ್ಲಿ ನೀವು ಯೇಸುವಿಗಾಗಿ ಬದುಕಲಿಕ್ಕೆ ಆಗತ್ತೆ ಪ್ರಿಯ ಸಹೋದರ ಸಹೋದರಿ. ಆದ್ದರಿಂದ ದೇವರಿಗೆ ನಾನು ನೀವು ನಷ್ಟಪಟ್ಟು ಹೋಗೋದು ಇಷ್ಟ ಇಲ್ಲ, ನರಕಕ್ಕೆ ಹೋಗೋದು ಇಷ್ಟ ಇಲ್ಲ. ಈಗ ನಾವೆಲ್ಲರೂ ಕೂಡ ಆದಾಮನ ಪಾಪದಿಂದ ಸತ್ತೋಗಿದ್ದೇವೆಲ್ಲ. ಎಲ್ಲಿ? ಶರೀರದಲ್ಲಲ್ಲ, ಆತ್ಮದಲ್ಲಿ. ಅದಕ್ಕೆ ಯೇಸು ಹೇಳಿದ್ದು, ದೇವರು ಹೇಳಿದ್ದು ಆದಿಕಾಂಡದಲ್ಲಿ, ನೋಡಪ್ಪ ಆದಾಮ, ನೀನು ಈ ಮರದ ಹಣ್ಣನ್ನು ತಿಂದರೆ ಏನಾಗ್ತೀಯ? ನೀನು ಸಾಯ್ತೀಯ. ಆದಾಮ ಅದನ್ನು ತಿಂದ, ಏನಾದ? ಸತ್ತು ಹೋದ. ಎಲ್ಲಿ? ಸ್ಪಿರಿಟಲ್ಲಿ, ಆತ್ಮದಲ್ಲಿ ಸತ್ತೋದ, ಶರೀರದಲ್ಲಿ ಜೀವಂತವಾಗಿದ್ದಾನೆ. ಇವತ್ತು ಒಂದು ವೇಳೆ ಇಲ್ಲಿರುವ ನನ್ನ ಪ್ರೀತಿಯ ಯೇಸುವಿನ ಮಕ್ಕಳೇ, ಸಹೋದರ ಸಹೋದರಿಯರೇ, ಒಂದು ವೇಳೆ ನಿಮ್ಮ ಸ್ಪಿರಿಟಲ್ಲಿ ನೀವು ಸತ್ತೋಗಿದ್ರೆ ಜೀವಕ್ಕೆ ಬರಲಿಕ್ಕೆ ಅವಕಾಶ ದೇವರು ಕೊಟ್ಟಿದ್ದಾರೆ. ಸ್ಪಿರಿಟಲ್ಲೂ ಬಾಡಿಯಲ್ಲೂ ಜೀವಂತವಾಗಿ ನೀವಿದ್ದರೆ ಗಾಡ್ ಬ್ಲೆಸ್ ಯು. ಒಂದು ವೇಳೆ ಇಲ್ಲಿ ಒಳಗಡೆ ಆತ್ಮದಲ್ಲಿ ಸತ್ತಿದ್ರೆ ಈ 3 ದಿವಸಗಳು ದೇವರ ವಾಕ್ಯಗಳನ್ನು ಆಲಿಸುವಾಗ ಆ ವಾಕ್ಯಗಳಲ್ಲಿರುವ ಜೀವ ನೀವು ರಿಸೀವ್ ಮಾಡಿದಾಗ ಖಂಡಿತವಾಗಲೂ ನಿಮ್ಮ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಯಾಕೆಂದರೆ ಪ್ರಕಟಣಾ ಪುಸ್ತಕ ಅಂತೇಳಿ ವಾಕ್ಯ ಇದೆ, ಗೊತ್ತಾ ನಿಮಗೆ? 3ನೇ ಅಧ್ಯಾಯ 20ನೇ ವಾಕ್ಯ. ಅಲ್ಲಿ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಯಾರಾದರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು
ಬಾಗಿಲನ್ನು ತೆರೆದರೆ ನಾನು ಅವನ ಒಳಗಡೆ ಬರುತ್ತೇನೆ. ಮೊದಲನೇದಾಗಿ, ಯಾರಾದರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು ಹೃದಯದ ಬಾಗಿಲನ್ನು ತೆರೆದರೆ ನಾನು ಅವನ ಒಳಗಡೆ ಬರ್ತೇನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅಲ್ಲಿ ಏನು ಹೇಳ್ತಾರೆ ಗೊತ್ತಾ? ಬಂದ ಮೇಲೆ ನಾನು ಅವನೊಂದಿಗೆ ಊಟ ಮಾಡುತ್ತೇನೆ, ಅವನು ನನ್ನೊಂದಿಗೆ ಊಟ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಈಗ ನಿಮ್ಮೊಂದಿಗೆ ಊಟ ಮಾಡ್ತಾರಂತೆ, ನೀವೇನು ಕೊಡ್ತೀರಿ ಯೇಸುಗೆ? ಚಿಕನ್, ಮಟನ್, ಫಿಶ್, ಚಿಕನ್ 65 ಹೇಳಿ, ಏನು ಕೊಡ್ತೀರಾ? ವಾಕ್ಯ ಸುಳ್ಳಾಗೋದಿಲ್ಲ, ವಾಕ್ಯ ಇದೆ. ನಾನು ಡೋರ್ ನಾಕ್ ಮಾಡ್ತೇನೆ, ಬಾಗಿಲು ತೆಗೆದ್ರೆ ನಾನು ಒಳಗಡೆ ಬರ್ತೇನೆ. ನಿಮ್ಮ ಮನೆ ಒಳಗಡೆ ಅಲ್ಲ, ಹೃದಯದ ಒಳಗಡೆ. ದೇವರು ಯಾವಾಗಲೂ ನಾಕ್ ಮಾಡ್ತಾರೆ. ಹೇಗೆ ಮಾಡ್ತಾರೆ ಗೊತ್ತಾ? ಈ 3 ದಿನಗಳು ದೇವರ ವಾಕ್ಯ ಆಲಿಸ್ತಾ ಇದ್ದೀರಲ್ವಾ, ಅದೇ ನಾಕ್ ಮಾಡೋದು. ಒಂದೊಂದು ವರ್ಡ್ ಆಫ್ ಗಾಡ್ ಮಾತನಾಡುವಾಗ, ಕೇಳಿಸ್ಕೊಳ್ಳುವಾಗ ನಿಮ್ಮ ಹೃದಯದ ಡೋರನ್ನು ತಟ್ತಾ ಇದ್ದಾರೆ. ನೀವು ಎಸ್ ಅಂತೇಳಿ ಬಾಗಿಲು ತೆಗೆದ್ರೆ, ಅಂದರೆ ಆ ವಾಕ್ಯವನ್ನು ರಿಸೀವ್ ಮಾಡಿದ್ರೆ ನಿಮ್ಮ ಒಳಗಡೆ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಹೇಳ್ತಾರೆ, ನಾನು ಊಟ ಮಾಡ್ತೇನೆ ಅವನ ಜೊತೆ, ಅವನು ಕೂಡ, ಆಕೆಯೂ ಕೂಡ ನನ್ನೊಂದಿಗೆ ಊಟ ಮಾಡ್ತಾಳೆ. ಈಗ ಹೇಳಿ, ಏನು ಊಟ ಕೊಡ್ತೀರಿ ಯೇಸುಗೆ? ಫಾದರ್ ಬಂದರೆ ಫಾದರ್ಗೆ ಏನಾದರೂ ಊಟ ಕೊಡ್ತೀರಾ ಅಲ್ವಾ? ಅಥವಾ ಫಾದರ್ ಹತ್ರ ನೀವು ಬಂದರೆ ಫಾದರ್ ಏನಾದರೂ ಗಿಫ್ಟ್ ಕೊಡ್ತಾರೆ ನಿಮಗೆ. ಓಕೆ, ಅದೇ ಪ್ರಕಾರ ಯೇಸು ಹೇಳ್ತಿದ್ದಾರೆ, ನೀವು, ನಾನು ಬಾಗಿಲು ತಟ್ತೇನೆ, ನಿಮ್ಮೊಳಗಡೆ ಬರ್ತೇನೆ, ನಾನು ಊಟ ಮಾಡ್ತೇನೆ ನಿಮ್ಮ ಜೊತೆ, ನೀವು ನನ್ನ ಜೊತೆ ಊಟ ಮಾಡ್ತೀರಾ. ಏನು ಕೊಡ್ತೀರಾ? ಒಂದು ಸ್ವಲ್ಪ ಯೋಚನೆ ಮಾಡಿ. ಒಳ್ಳೆ ವಿದ್ಯಾಭ್ಯಾಸ ಮಾಡಲಿಕ್ಕೆಲ್ಲ ಯೋಚನೆ ಮಾಡ್ತೀವಲ್ವಾ? ಒಳ್ಳೆ MNC ಕಂಪನಿಗೆ ಕೆಲಸ ಮಾಡೋಕ್ಕೆಲ್ಲ ಯೋಚನೆ ಮಾಡ್ತೀವಲ್ವಾ? ದುಬೈಗೆ ಹೋಗೋಕ್ಕೆಲ್ಲ ಪ್ಲ್ಯಾನ್ ಮಾಡ್ತೀವಲ್ವಾ? ಯೇಸು ವಿಷಯನೂ ಸ್ವಲ್ಪ ಧ್ಯಾನ ಮಾಡಬೇಕು ತಾನೇ? ಮಾಡಬೇಕಲ್ವಮ್ಮ? ಮಾಡಿ, ಹೇಳಿ, ಪರವಾಗಿಲ್ಲ, ರಾಂಗ್ ಆದರೂ ಪರವಾಗಿಲ್ಲ. ಕಮಾನ್, ಏನು ಕೊಡ್ತೀರಾ ಊಟ ಮಾಡಲಿಕ್ಕೆ ಯೇಸುಗೆ? ಬ್ರದರ್ಸ್, ಏನು ಕೊಡ್ತೀರಾ? ಕಲಿಬೇಕು ನಾವು ನಾಚಿಕೆ ಪಡಬಾರ್ದು. ಇದರಲ್ಲಿ ಬೇರೆ ಲೋಕದ ವಿಷಯದಲ್ಲಿ ನಾಚಿಕೆ ಪಡಬೇಕು, ದೇವರ ವಿಷಯದಲ್ಲಿ ನಾವು ಕಲಿಬೇಕು. ಕೇಳಿಸ್ಕೊಳ್ಳಿ, ಯೇಸು ನನ್ನ ಒಳಗಡೆ ಬರಲಿಕ್ಕೆ ನಾನು ಡೋರ್ ತೆಗೆದಾಗ, ನನ್ನ ಒಳಗಡೆ ಯೇಸು ಬಂದಾಗ, ನನ್ನಲ್ಲಿ ಇರುವ ಪಾಪದ ಎಲ್ಲ ಕಾರ್ಯಗಳನ್ನು, ದೇವರಿಗೆ ಇಷ್ಟವಿಲ್ಲದ ಎಲ್ಲವನ್ನು ಅವರು ತಗೊಳ್ತಾರೆ. ಅವರ ಬಳಿ ಇರುವ ಎಲ್ಲ ಒಳಿತುಗಳನ್ನು ನಿಮಗೆ ಕೊಡ್ತಾರೆ. ಎಕ್ಸ್ಚೇಂಜ್. ನಿನ್ನಲ್ಲಿ ಬೇಡವಾದದ್ದೇನಿದೆಯೋ ಅದೆಲ್ಲವನ್ನು ಅವರು ತಗೊಳ್ತಾರೆ. ನಿನ್ನ ಹತ್ರ ಇರೋದು ಅವರು ತಗೊಂಡು ಅವ್ರ ಹತ್ರ ಇರುವಂಥ ಎಲ್ಲ ಒಳಿತುಗಳನ್ನು ನನಗೆ ಕೊಡ್ತಾರೆ. ನಿನ್ನ ಹತ್ರ ಜೀವ ಇಲ್ವಾ? ಆತ್ಮದಲ್ಲಿ ಜೀವ ಕೊಡ್ತಾರೆ. ನಿನ್ನ ಹತ್ರ ಬೇಡವಾದದ್ದಿದೆಯಾ? ಅದನ್ನು ಅವ್ರು ತಗೊಳ್ತಾರೆ. ಅವರ ಹತ್ರ ಇರುವ ಪವಿತ್ರಾತ್ಮನ ಎಲ್ಲ ವರ ಫಲಗಳಿಂದ ನಿನ್ನನ್ನು ತುಂಬಿಸ್ತಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ಸೋದರ ಸೋದರಿ, ದೇವರು ಬಂದದ್ದು ಅದಕ್ಕೋಸ್ಕರನೇ. ಆದ್ದರಿಂದನೇ ಆತ್ಮದಲ್ಲಿ ಸತ್ತು ಹೋಗಿದ್ದ ಇಡೀ ಪ್ರಪಂಚದಲ್ಲಿದ್ದ ಎಲ್ಲ ಮನುಷ್ಯರನ್ನು ಮತ್ತೊಮ್ಮೆ ಸ್ವರ್ಗಕ್ಕೆ ಸೇರಿಸಬೇಕು ಅಂತೇಳಿ ತಂದೆಯಾದ ದೇವರು ಏನು ಮಾಡಿದ್ರು? ಒಂದು ಪ್ಲ್ಯಾನ್ ಮಾಡಿದರು. ಏನಂತ ಗೊತ್ತಾ? ಯೇಸು ಇಡೀ ಲೋಕದ ಜನ, ಆದಾಮನನ್ನು ಮೊದಲುಗೊಂಡು ಎಲ್ಲ ಜನರು ಏನಾಗಿದ್ದಾರೆ? ನನ್ನ ಮಾತನ್ನು ಮೀರಿ ತಪ್ಪು ಮಾಡಿದ್ದಾರೆ, ಪಾಪ ಮಾಡಿದ್ದಾರೆ. ಪಾಪಕ್ಕೆ ಕಾರಣನಾದ ಸೈತಾನನ ವಶದಲ್ಲಿದ್ದಾರೆ. ಆತ್ಮ ಎಲ್ಲ ಸತ್ತೋಗಿದೆ, ಬಾಡಿಯಲ್ಲಿ ಮಾತ್ರ ಜೀವಿಸ್ತಾ ಇದ್ದಾರೆ. ಆದರೆ ನನ್ನ ಮಕ್ಕಳು ನನಗೆ ಬೇಕು, ಮತ್ತೆ ಅವರು ಸ್ವರ್ಗಕ್ಕೆ ಬರಬೇಕು. ಅದಕ್ಕೆ ಯೇಸು ಒಂದು ಕೆಲಸ ಮಾಡ್ತೀಯಾ ಅಂತ ಯೇಸುವನ್ನು ಕೇಳಿದ್ರು. ಯೇಸು ಏನು ಹೇಳಿದ್ರು ಗೊತ್ತಾ? ಡ್ಯಾಡಿ ಹೇಳಿ ಅಂದರು. ಆಗ ತಂದೆ ದೇವರು ಹೇಳಿದರು, ನೀನು ಈ ಪರಲೋಕವನ್ನು ಬಿಟ್ಟು ಮನುಷ್ಯನಾಗಿ ಭೂಮಿಗೆ ಹೋಗ್ತೀಯಾ ಅಂತ ಕೇಳಿದ್ರು. ಏನಂತ ಕೇಳಿದ್ರು? ಮಾತಾಡಿ. ಇಷ್ಟು ಹೇಳಿದ ಮೇಲೆ ಅದನ್ನೇ ರಿಪೀಟ್ ಮಾಡೋಕ್ಕೂ ಕಷ್ಟಪಡ್ತಾ ಇದ್ದೀರಿ ನೋಡಿ ನೀವು. ಹಲ್ಲೆಲೂಯಾ. ನಾನು ಭಾಳ ಸರಳವಾಗಿ ಹೇಳ್ತಾ ಇದ್ದೇನೆ ನಿಮಗೆ. ಪರಲೋಕವನ್ನು ಬಿಟ್ಟು ಮಗನೇ ಭೂಮಿಗೆ ಮನುಷ್ಯನಾಗಿ ಹೋಗ್ತೀಯಾ ಅಂತ ಕೇಳಿದ್ರು. ಇಲ್ಲಿ ಟೀಚರ್ ಯಾರಿದ್ದೀರಾ? ಯಾರಾದರೂ ಟೀಚರ್ಸ್ ಯಾರೂ ಇಲ್ವಾ? ಟೀಚರ್ ಇಲ್ವಾ ಯಾರೂ? ಓಕೆ, ನಾನು ನಿಮ್ಮನ್ನೇನು ಕೇಳೋದಿಲ್ಲ, ಹೇಳಿ, ಭಯಪಡಬೇಡಿ. ಓಕೆ, ಯಾರಾದರೂ ಒಂದು MNC ಕಂಪನಿಯಲ್ಲಿ ಒಳ್ಳೆ ಪೋಸ್ಟಲ್ಲಿ ಇರೋರು ಇದ್ದೀರಾ? ಯಾರೂ ಇಲ್ವಾ? ಅವರು ಕೂಡ. ಒಂದು ಹೆಡ್ ಮಾಸ್ಟರ್ ಯಾರಾದರೂ ಇದ್ದೀರಾ? ಓಕೆ, ನಾನು ಎಕ್ಸಾಂಪಲ್ ನಾನೇ ಹೇಳ್ಬಿಡ್ತೇನೆ, ಕೇಳಿಸ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮಲ್ಲಿ ಯಾರೋ ಒಬ್ಬರು ಒಂದು ಸ್ಕೂಲ್ಗೆ
ಪ್ರಿನ್ಸಿಪಲ್ ಆಗಿದ್ದೀರಾ ಅಂತ ಇಟ್ಕೊಳ್ಳೋಣ, HM ಅಂತ ಇಟ್ಕೊಳ್ಳೋಣ. ಆ ಇಡೀ ಇನ್ಸ್ಟಿಟ್ಯೂಷನ್ಗೆ ಒಬ್ಬರು ಯಾರಾದರೂ ದೊಡ್ಡವರು, ಇನ್ನೊಬ್ಬರು ಅದನ್ನು ನಡೆಸೋರು ಯಾರಾದರೂ ಬಾಸ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಆ ಬಾಸ್ ನಿಮಗೆ ಬಂದು ಹೇಳ್ತಾರೆ, ನಿಮ್ಮ ಮಂತ್ಲಿ ಸ್ಯಾಲ್ರಿ 50,000, ಅದನ್ನು ಹಾಗೆ ಕೊಡ್ತೇನೆ. ನೀವು ಇಡೀ ಸ್ಕೂಲ್ಗೆ ಇನ್ಚಾರ್ಜ್ ಆಗಿದ್ದೀರಾ, HM ಆಗಿದ್ದೀರಾ. ಸೊ ಈಗ ಈ ಒಂದು ವಾರದಲ್ಲಿ ಅಥವಾ ಈ ತಿಂಗಳಿಗೆ ನೀವು HM ಆಗಿರೋದು ಬೇಡ, 1 ತಿಂಗಳು ಮಾತ್ರ. ನಿಮ್ಮ ಸ್ಯಾಲ್ರಿ ಸೇಮ್, ನಿಮ್ಮ ಟೈಮಿಂಗ್ ಸೇಮ್, ಆದರೆ 1 ತಿಂಗಳಿಗೆ ಮಾತ್ರ ನಿಮ್ಮ ಕೆಲಸ ಬೇರೆ. ನೀವು ಈ ಏನು ಕ್ಲೀನ್ ಮಾಡೋ ಕೆಲಸ ಮಾಡಬೇಕು 1 ತಿಂಗಳು ಮಾತ್ರ. ಒಂದು HMಗೆ ಸ್ಯಾಲ್ರಿ ಸೇಮ್, ಟೈಮಿಂಗ್ ಸೇಮ್, ಎಲ್ಲ ಸೇಮ್, ಆದರೆ ಕೆಲಸ ಮಾತ್ರ 1 ತಿಂಗಳ ಮಟ್ಟಿಗೆ ಗುಡಿಸ್ಬೇಕು. ಆ ಜಾಗವನ್ನೆಲ್ಲ ಒಂದು ಆಯ ಮಾಡೋ ಕೆಲಸ ಮಾಡಬೇಕು. ಆ HM ಒಪ್ಕೊಳ್ತಾರಾ? ನೀವು ಒಪ್ಕೊಳ್ತೀರಾ? ಮೂಕರು ಮಾತನಾಡಿ. ಒಪ್ಕೊಳ್ತೀರಾ? ಒಪ್ಕೊಳ್ತೀರಾ? ಯಾಕೆ, ಏನು ಹೇಳ್ತೀರಾ? ನಾನು ವಿದ್ಯಾಭ್ಯಾಸ ಮಾಡಿದ್ದು, ನಾನು TCH ಮಾಡಿದ್ದು, ನಾನು B.Ed ಮಾಡಿದ್ದು ಗುಡಿಸ್ಲಿಕ್ಕಲ್ಲ, ಏನು ಮಾಡಲಿಕ್ಕೆ? ಟೀಚ್ ಮಾಡಲಿಕ್ಕೆ. ನನಗಿದು ಆಗೋದಿಲ್ಲ. ಹೌದಾ? ಹೌದಾ? ಒಂದು ವೇಳೆ ಒಂದು ಒಳ್ಳೆ MNC ಕಂಪನಿಯಲ್ಲಿ ನೀವು ಪೋಸ್ಟಲ್ಲಿದ್ದರೆ ಅವರೇನಾದರೂ 1 ತಿಂಗಳು 1 ವಾರ ನೀವು ಬೇರೆ ಕೆಲಸ ಮಾಡಿ ಅಂದರೆ, ನಾನು ಇದಕ್ಕಿಂತ ಕಮ್ಮಿಯಾಗಿ ನಾನು ಮಾಡೋದಿಲ್ಲ, ನನ್ನ ಪೋಸ್ಟ್ ಇದೇನೆ. ಹೌದಾ ಇಲ್ವೋ? ಯೋಚನೆ ಮಾಡಿ, ಇಮ್ಯಾಜಿನ್ ಮಾಡಿ, ನಿಮ್ಗೆ ಅರ್ಥ ಆಗಲಿಕ್ಕೆ ಇದನ್ನು ಹೇಳ್ತಾ ಇದ್ದೇನೆ. ಪರಲೋಕದಲ್ಲಿ 24 ಗಂಟೆ ಯೇಸು ಸ್ವಾಮಿಗೆ ಸ್ತುತಿ ಸ್ತೋತ್ರ ಆರಾಧನೆ, ಸ್ತುತಿಗಳ ಮಧ್ಯದಲ್ಲಿ ಯೇಸು ಬದುಕ್ತಾ ಇದ್ದಾರೆ. ಆ ಯೇಸುವನ್ನು ತಂದೆ ದೇವರು ಹೇಳ್ತಿದ್ದಾರೆ, ಮಗನೇ ನೀನು ಭೂಮಿಗೆ ಮನುಷ್ಯನಾಗಿ ಹೋಗ್ತೀಯ ಅಂತ ಕೇಳಿದಾಗ ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ಅಪ್ಪ, ನಿನ್ನ ಮಾತಿಗೆ ನಾನು ವಿಧೇಯನಾಗಿ, ಈ ಭೂಮಿ ಏನಾಗಿದೆ ಈಗ 6:5 ಆದಿಕಾಂಡ, ಇಡೀ ಭೂಲೋಕ ಕೆಟ್ಟು ಹೋಗಿದೆ, ಕೊಚ್ಚೆಯಾಗಿ ಹೋಗಿದೆ, ಪಾಪದಲ್ಲಿದೆ, ಇಡೀ ಭೂಮಿ ಸೈತಾನನ ವಶದಲ್ಲಿದೆ. ಅಷ್ಟು ಮೋಸವಾಗಿರ್ತಕ್ಕಂಥ ಈ ಭೂಮಿಗೆ ಮಗನೇ ನೀನು ಹೋಗ್ತೀಯಾ ಅಂತ ಕೇಳಿದಾಗ ಯೇಸು ಏನು ಹೇಳ್ತಾರೆ ಗೊತ್ತಾ? ಆ ಸ್ವರ್ಗವನ್ನು ಹಿಡಿದಿಟ್ಟುಕೊಳ್ಳಲಿಲ್ಲ, ಈ ಪದವಿ ನನಗೆ ಬೇಕು ಅಂತ ಅಲ್ಲೇ ಇರ್ತೀನಂತ ಹೇಳಲಿಲ್ಲ. ಅವ್ರೇನು ಮಾಡಿದ್ರು ಗೊತ್ತಾ? ಈ ಸ್ವರ್ಗದ ಪದವಿಯನ್ನು ಬಿಟ್ಟು ನಾನು ಭೂಮಿಗೆ ಹೋಗ್ತೇನೆ ಅಂತೇಳಿ ಆ ಪರಲೋಕದಿಂದ ಭೂಮಿಗೆ ಬರ್ತಾರೆ. ಪ್ರಿಯರೇ, ಯಾರಿಗೋಸ್ಕರ? ಅಯ್ಯೋ ದೇವರೇ, ಯಾರಿಗೋಸ್ಕರ? ಯಾರಿಗೋಸ್ಕರ? ಜೋರಾಗೇಳಿ, ಯಾರಿಗೋಸ್ಕರ? ಯಾರಿಗೋಸ್ಕರ? ಯಾವುದನ್ನು ಬಿಟ್ಟು ಬಂದರು? ಪರಲೋಕವನ್ನು ಬಿಟ್ಟು ಬಂದರು. ಕೇವಲ ಒಂದು ಪೋಸ್ಟ್ ಬಿಡಲಿಕ್ಕೆ ನಮಗಾಗೋದಿಲ್ಲ, ಒಂದು ಸ್ಥಾನಮಾನವನ್ನು ಬಿಡಲಿಕ್ಕೆ ನಮಗಾಗೋದಿಲ್ಲ. ಆದರೆ ನನ್ನ ದೇವರು ನನಗೋಸ್ಕರ, ನನ್ನನ್ನು ಕಾಪಾಡುವುದಕ್ಕೋಸ್ಕರ, ನನ್ನನ್ನು ರಕ್ಷಿಸುವುದಕ್ಕೋಸ್ಕರ ಪರಲೋಕದಿಂದ ಭೂಮಿಗೆ ಮನುಷ್ಯನಾಗಿ ಬಂದರು. ಫಿಲಿಪಿಯರಿಗೆ ಬರೆದ ಪತ್ರಿಕೆ, ಬೇಗ ತೆಗೀರಿ ಯಾರಾದರೂ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ವಾಕ್ಯ 6ರಿಂದ ಓದ್ತೀರಾ ಸ್ವಲ್ಪ? ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಾಕ್ಯದಿಂದ ಬೇಗ ಓದ್ತೀರಾ ಸ್ವಲ್ಪ? ಹಾಂ. ಹಾಂ ಹಾಂ ಓಕೆ, ಓದಿ ಮುಂದುವರಿಸಿ. ಪ್ರೈಸ್ ದಿ ಲಾರ್ಡ್. ಕೇಳಿಸ್ಕೊಳ್ಳಿ, ಆಮೇಲೆ ಓದ್ಕೊಳ್ಳಿ. 2ರಿಂದ 6ನೇ ವಾಕ್ಯದಿಂದ 8 ವಾಕ್ಯಗಳು, ಓಕೆನಾ? ಅಥವಾ 4ರಿಂದ 8, 9 ವಾಕ್ಯಗಳನ್ನು, 4 ವಾಕ್ಯಗಳನ್ನು ಓದ್ಕೊಳ್ಳಿ. ಅಲ್ಲಿ ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ದೇವ ಸ್ವರೂಪಿ ತಾನಾಗಿದ್ದರೂ ನಿರುತ. ಯಾವ ಸ್ವರೂಪಿ? ದೇವ ಸ್ವರೂಪಿ. ಅಂದರೆ ಅರ್ಥ ಏನು? ತಂದೆ ದೇವರಿಗೆ ಸರಿಸಮನಾದ ಒಂದು ಪದವಿ, ಒಂದು ಶ್ರೇಷ್ಠವಾದಂಥ ಮಗನ ಸ್ಥಾನ. ದೇವ ಸ್ವರೂಪಿ ತಾನಾಗಿದ್ದರೂ ನಿರುತ ಆ ಸಿರಿ ಪದವಿಯನ್ನ ಹಿಡಿದಿಟ್ಟುಕೊಳ್ಳಲಿಲ್ಲ, ಬಿಡಲೊಲ್ಲೆನೆನ್ನುತ್ತಾ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಈ ಭೂಮಿಯಲ್ಲಿ ನರ ಮನುಷ್ಯನಾಗಿ ಕಾಣಿಸಿಕೊಂಡರು ಯೇಸು ಸ್ವಾಮಿ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಇಮ್ಯಾಜಿನ್ ಮಾಡಿ ನೋಡಿ, ನನ್ನ ದೇವರು 24 ಗಂಟೆ ಪರಲೋಕ ರಾಜ್ಯದಲ್ಲಿ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವುದನ್ನು ಬಿಟ್ಟು
ನನ್ನ ಜೀವಿತವನ್ನು ಬದಲಾಯಿಸುವುದಕ್ಕಾಗಿ ಆ ಪರಲೋಕವನ್ನು ಬಿಟ್ಟು ಬರ್ತಾ ಇದ್ದಾರಲ್ವಾ, ಇದಾಗಿದೆ ದೇವರ ಪ್ರೀತಿ. ಪ್ರಿಯ ಸಹೋದರ ಸಹೋದರಿ, ಇದಾಗಿದೆ ದೇವರ ಪ್ರೀತಿ. ತನ್ನನ್ನೇ ತಾನು ಬರಿದು ಮಾಡಿಕೊಂಡು ಯಾವ ರೂಪವನ್ನು ಧರಿಸಿ? ದಾಸನ ರೂಪ. ದಾಸ ಅಂದ್ರೆ ಏನು? ಕಾಲ್ ತೊಳೆಯುವ ಈ 40 ದಿವಸಗಳಲ್ಲಿ ನಾವು ಧ್ಯಾನ ಮಾಡ್ತೇವಲ್ವಾ, ಯುವದಾಸನ ಕಾಲುಗಳನ್ನು ತೊಳಿತಾರೆ, ಪ್ರೇಷಿತರ ಕಾಲುಗಳನ್ನು ತೊಳಿತಾರೆ. ಹೇಗೆ ತೊಳಿತಾರೆ? ಸೊಂಟಕ್ಕೆ ಒಂದು ಪಟ್ಟಿ ಕಟ್ಟಿಕೊಂಡು ದಾಸನ ರೂಪವನ್ನು ಧರಿಸ್ತಾರೆ. ಇದಾಗಿದೆ ದಾಸನ ಒಂದು ಕಾರ್ಯ. ಆ ರೀತಿ ತನ್ನ ಪದವಿಯನ್ನ ತಂದೆಯ ಜಾಗದಲ್ಲಿ ಇದ್ದಂಥ ದೇವರು ಯೇಸು ಆ ಪರಲೋಕ ರಾಜ್ಯವನ್ನು ಬಿಟ್ಟು ಭೂಮಿಗೆ ಬರ್ತಾರೆ. ಯಾಕೆ ಗೊತ್ತಾ? ಇಲ್ಲಿರುವ ಪ್ರತಿಯೊಬ್ಬರನ್ನ ಈ ಒಂದು ನರಕದಿಂದ ಬಿಡುಗಡೆ ಮಾಡಿ ಆ ಸತ್ತು ಹೋದ ಆತ್ಮದಿಂದ ನಮಗೆ ಜೀವ ಕೊಟ್ಟು ಪರಲೋಕಕ್ಕೆ ಮತ್ತೊಮ್ಮೆ ನಮ್ಮನ್ನ ಸೇರಿಸುವುದಕ್ಕಾಗಿ ಪರಲೋಕ ರಾಜ್ಯವನ್ನು ಬಿಟ್ಟು ಭೂಮಿಗೆ ಬರ್ತಾರಲ್ವಾ, ಇದಾಗಿದೆ ದೇವರ ಪ್ರೀತಿ. ಪ್ರಿಯರೇ, ಇದಾಗಿದೆ ದೇವರ ಪ್ರೀತಿ. ಈ ಪ್ರೀತಿ ನಮಗೆ ಅನುಭವ ಆದಾಗ ಖಂಡಿತವಾಗ್ಲೂ ನಾವು ನಮಗಾಗಿ ಬದುಕೋದಿಲ್ಲ, ನಮಗಾಗಿ ಜೀವಿಸೋದಿಲ್ಲ. ಇವತ್ತು ಯಾಕೆ ನಾವು ನಮಗಾಗಿ ಜೀವಿಸ್ತೇವೆ ಅಂದ್ರೆ ಆ ಪ್ರೀತಿಯ ಅನುಭವ ನಮಗಾಗಲಿಲ್ಲ, ಆ ಪ್ರೀತಿಯನ್ನ ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ, ಅವ್ರ ಜೊತೆ ಎನ್ಕೌಂಟರ್ ನಾವು ಆಗಲಿಲ್ಲ. ಪ್ರೇಷಿತರು ಎನ್ಕೌಂಟರ್ ಆದರು, ಪೌಲ ಎನ್ಕೌಂಟರ್ ಆದ. ಅದಕ್ಕೆ ಎಲ್ಲವನ್ನ ಬಿಟ್ಟು ಯೇಸುವಿಗಾಗಿ ಬದುಕಿದ. ತನ್ನ ಕೊನೆ ಉಸಿರಿರುವವರೆಗೆ ಯೇಸುವಿನ ಪ್ರೀತಿಯನ್ನ ಅನುಭವಿಸಿದ, ಇನ್ನೊಬ್ಬರಿಗೆ ಹಂಚಿದ. ಪ್ರಿಯ ಸಹೋದರ ಸಹೋದರಿ, ಇವತ್ತು ತಂದೆ ತಾಯಿಗಳೇ ನಿಮಗೆ ಈ ಪ್ರೀತಿಯ ಅನುಭವ ಆದಾಗ ಆಗ ಆ ಪ್ರೀತಿಯನ್ನು ನಿಮ್ಮ ಮಕ್ಕಳಿಗೆ ಕೊಡ್ಲಿಕ್ಕಾಗತ್ತೆ. ನಿಮಗೆ ಅನುಭವ ಇಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಹೆಂಗೆ ಕೊಡ್ತೀರಿ? ಆಮೇಲೆ ಬೈಯೋದು ನಾವು ಅವ್ರನ್ನ, ಇದೇನು ದರಿದ್ರ ಇವನು, ಇದೇನು ದರಿದ್ರ ಇವಳು. ದರಿದ್ರ ಅವರಲ್ಲ, ದರಿದ್ರ ಅಪ್ಪ ಅಮ್ಮ. ಯಾಕೆಂದ್ರೆ ನಾವು ಆ ಪ್ರೀತಿಯನ್ನು ಅನುಭವಿಸಬೇಕು, ಆ ಪ್ರೀತಿಯನ್ನು ಎಕ್ಸ್ಪೀರಿಯನ್ಸ್ ನಾವು ಮಾಡಬೇಕು, ಆಮೇಲೆ ಆ ಪ್ರೀತಿಯನ್ನು ಅವರಿಗೆ ಹಂಚಬೇಕು. ಆಗ ನೋಡಿ ನಿಮ್ಮ ಕುಟುಂಬ ಪರಲೋಕದ ಕುಟುಂಬವಾಗಿರ್ತದೆ. ಆಗ ನೋಡಿ ನಿಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಲೆಗೊಂಡಿರ್ತದೆ. ಇವತ್ತು ಎಲ್ಲ ಗೊತ್ತು ನಮಗೆ, ಎಲ್ಲ ಜ್ಞಾನ ಇದೆ, ಬಟ್ ಒಂದು ಜ್ಞಾನ ಇಲ್ಲ, ವರ್ಡ್ ಆಫ್ ಗಾಡ್ ನಾಲೆಜ್ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಜೋರಾಗಿ ಹಾಲೆಲೂಯಾ, 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 ಹಾಲೆಲೂಯಾ. ಜೋರಾಗಿ ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಈ ನಿಜವಾದ ಯೇಸುವಿನ ಪ್ರೀತಿಯನ್ನ ನೀವು ನಿಮ್ಮ ಹೃದಯಗಳಲ್ಲಿ ಧ್ಯಾನ ಮಾಡಿಬಿಟ್ರೆ ನಿಮ್ಮ ಕ್ರಿಸ್ತೀಯ ಜೀವನ ಸಾರ್ಥಕ. ಇಲ್ಲ ಅಂದ್ರೆ ಈ ಭೂಮಿಯಲ್ಲಿ 100 ವರ್ಷ ಬದುಕಿದ್ರು ಕೂಡ ನಮ್ಮ ಜೀವನ ವೇಸ್ಟ್ ಪ್ರಿಯರೇ, ವೇಸ್ಟ್ ಪ್ರಿಯರೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕ್ರಿಸ್ತನಿಗೋಸ್ಕರ ಕ್ರಿಸ್ತನ ಪ್ರೀತಿಯನ್ನು ಅನುಭವಿಸುತ್ತಾ 3 ದಿವಸ ಬದುಕಿದ್ರು ಕೂಡ ಅದಕ್ಕೊಂದು ಬೆಲೆ ಇದೆ. ಮಾತ್ರವಲ್ಲ, ಪರಲೋಕದಲ್ಲಿ ಮತ್ತೊಮ್ಮೆ ಅವರ ಮಗನಾಗಿ ಮಗಳಾಗಿ ನಮ್ಮ ಜೀವನ ಕಂಟಿನ್ಯೂ ಆಗುತ್ತೆ ಅಲ್ಲಿ. ಇಲ್ಲ ಅಂದ್ರೆ ನಮ್ಮ ಜೀವನ ವ್ಯರ್ಥ ಪ್ರಿಯರೇ. ಅದಕ್ಕೆ ದೇವರು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದದ್ದು. ಇಮ್ಯಾಜಿನ್ ಮಾಡಿ, ಒಂದು ಮನುಷ್ಯ ಒಂದು MLA ಒಂದು ಪೋಸ್ಟನ್ನು ಬಿಟ್ಕೊಡ್ತಾರಾ? ಒಂದು ಯಾವುದಾದ್ರೂ ಮಿನಿಸ್ಟ್ರಿಗಳು ತನ್ನ ಪೋಸ್ಟನ್ನು ಬಿಟ್ಕೊಡ್ತಾರಾ? ಅಥವಾ ಯಾವುದೋ ವ್ಯಕ್ತಿಗಳು ತನ್ನ ಪೋಸ್ಟನ್ನು ಬಿಟ್ಕೊಡ್ತಾರಾ? ಒಂದು MLA ಇದ್ರೆ 5 ವರ್ಷ, ಆಮೇಲೆ ಯಾರು ಬರ್ತಾರೋ ಗೊತ್ತಿಲ್ಲ. ಆದರೆ ಈ ಪೋಸ್ಟ್ ನಿರಂತರ, ತಂದೆ ದೇವರ ಮಗ ಯೇಸು ಈ ಪೋಸ್ಟ್, ಈ ನಿರಂತರ, ಈ ಪದವಿ ನಿರಂತರ. ಆ ಪದವಿಯನ್ನು ಬಿಟ್ಟು ನಿನ್ನ ಸಲುವಾಗಿ ಒಂದು ಮನುಷ್ಯನಾಗಿ ಭೂಮಿಗೆ ಬರೋದು ಅಂದ್ರೆ ಇಮ್ಯಾಜಿನ್ ಮಾಡಿ, ಯೋಚನೆ ಮಾಡಿ ನೋಡಿ. ಅವರು ಬಂದದ್ದು ನನಗೋಸ್ಕರ ಮಾತ್ರವಲ್ಲ, ಬಂದು ಏನು ಮಾಡಿದ್ರು? ಬಂದ ಮೇಲೆ ಏನು ಮಾಡಿದ್ರು? ನಮ್ಮೆಲ್ಲರನ್ನ ನೋಡಿ, ಮಗನೇ ಮಗಳೇ, ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ, ಆದರೆ ನೀನು ನನ್ನನ್ನು ಸ್ವೀಕಾರ ಮಾಡು, ನನ್ನನ್ನು ಸ್ವೀಕಾರ ಮಾಡು, ನಿನ್ನಲ್ಲಿ ಏನಿದೆಯೋ ಅದನ್ನು ನನ್ನ ಮೇಲೆ ಹಾಕು ಅಂತೇಳಿ ನಮ್ಮೆಲ್ಲರ ಪಾಪಗಳನ್ನು ಅವರ ಮೇಲೆ ಹೊತ್ಕೊಳ್ಳಿಕ್ಕೆ ಒಂದು ಕುರಿಮರಿಯಾಗಿ ಭೂಮಿಗೆ ಬಂದರು ಪ್ರಿಯರೇ. ಬಲಿಯಾಗುವುದಕ್ಕಾಗಿ, ಬಲಿ ಅರ್ಪಣೆಗಾಗಿ ಯಾವ ರೀತಿ ಕುರಿಮರಿಯನ್ನು ಅರ್ಪಿಸ್ತಾ ಇದ್ರು ಹಳೆ ಒಡಂಬಡಿಕೆಯಲ್ಲಿ ಯಾಜಕ ಕಾಂಡದಲ್ಲಿ ನಾವು ನೋಡ್ತೇವೆ. ಒಂದು ಪಾಪದ ಪರಿಹಾರವಾಗಿ ಕುರಿಗಳನ್ನು ಬಲಿ ಅರ್ಪಿಸ್ತಾ ಇದ್ರು. ಆದರೆ ಈ ಹೊಸ ಒಡಂಬಡಿಕೆಯಲ್ಲಿ ಬಲಿ ಆಗ್ಲಿಕ್ಕೆ ಬಂದದ್ದು ಒಂದು ಕುರಿಮರಿ ಅಲ್ಲ, ಯೇಸುವೆ ಕುರಿಮರಿಯಾಗಿ ಭೂಲೋಕಕ್ಕೆ ಬರ್ತಾರೆ. ಹಾಲೆಲೂಯಾ, 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 ಹಾಲೆಲೂಯಾ. ಈ ಪ್ರೀತಿಯ ಅನುಭವ ನನಗಾಗಿಲ್ಲ ಅಂದಿದ್ರೆ ನಾನು ಬರ್ತಾ ಇರಲಿಲ್ಲ, ಇಲ್ಲಿ ನಿಂತ್ಕೊಳ್ಳೋಕೆ ನನಗೆ ಯೋಗ್ಯತೆ ಇರಲಿಲ್ಲ. ನೀವೆಷ್ಟು ಒಳ್ಳೆಯವರಂತ ನಾನು ಭಾವಿಸ್ತೇನೆ. ನಿಮಗಿಂತ 100 ಪಟ್ಟು ಮೋಸ. ನಾನು ಬೆಂಗಳೂರಲ್ಲಿ ವೈನ್ ಸ್ಟೋರ್ ಇಟ್ಕೊಂಡು ವೈನ್ ಸ್ಟೋರ್ದು ಓನರ್ ನಾನು.
20 ವರ್ಷಗಳ ಹಿಂದೆ, 22 ವರ್ಷಗಳ ಹಿಂದೆ ಆಗ್ಲೇ ಒಂದು ವೈನ್ ಸ್ಟೋರ್ಗೆ ನಾನು ಓನರ್. ನಾನು ಯಾವಾಗ ನನ್ನ ಪ್ರೀತಿ, ನನ್ನ ಯೇಸುವಿನ ಪ್ರೀತಿ ನನ್ನ ಒಳಗಡೆ ಅವರು ನನಗೆ ಅನುಭವ ಕೊಟ್ಟರು, ಯಾವಾಗ ನನ್ನ ಒಳಗಡೆ ಅವರು ಜೀವಿಸಲಿಕ್ಕೆ ಶುರು ಮಾಡಿದ್ರು ಅಥವಾ ಜೀವಿಸಲಿಕ್ಕೆ ಆ ಪ್ರೀತಿಯನ್ನು ತುಂಬಿಸಿದ್ರು, ಅವತ್ತು ಯಾವುದೆಲ್ಲ ನನ್ನ ದೇವರಿಗೆ ಇಷ್ಟವಿಲ್ವೋ ಅದೆಲ್ಲವನ್ನು ಬಿಟ್ಟೆ. ನಾನು ಬಿಟ್ಟು ಏನು ಮಾಡಿದೆ, ಆ ಪ್ರೀತಿಯನ್ನು ಹಂಚ್ತಾ ಇದ್ದೇನೆ ಅಷ್ಟೇ, ಬೇರೆ ಏನಿಲ್ಲ. ಅವ್ರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲೆಲ್ಲ ದೇವರ ಪ್ರೀತಿಯನ್ನು ಹಂಚ್ತಾ ಇದ್ದೇನೆ ಅಷ್ಟೇ. ಆ ಪ್ರೀತಿಯನ್ನು ಹಂಚಲಿಕ್ಕೆ ನಾನು ಸಾಯೋ ತನಕ ಹಂಚಿದ್ರು ಕೂಡ ಸಾಕಾಗೋದಿಲ್ಲ. ಯಾಕೆಂದ್ರೆ ಎತ್ತ ತಾಯಿ ಕೂಡ ನಿಮ್ಮನ್ನು ಪ್ರೀತಿಸ್ಲಿಕ್ಕಾಗಲ್ಲ, ಅಷ್ಟು ಪ್ರೀತಿಸ್ತಾರೆ ನಿನ್ನ ದೇವರು ನಿನ್ನನ್ನು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿನ್ನ ತಾಯಿ ನಿನಗಾಗಿ ಪ್ರಾಣ ಕೊಡ್ಲಿಕ್ಕೆ ರೆಡಿ ಇದ್ದಾರಾ? ಹಲೋ, ನಿನ್ನ ಗಂಡ ನಿನಗಾಗಿ ಪ್ರಾಣ ಕೊಡ್ಲಿಕ್ಕೆ ರೆಡಿ ಇದ್ದಾರಾ? 20 ವರ್ಷ ನಿಮ್ಗಂತ ಇಟ್ಕೊಳ್ಳಿ, ಗಂಡನಿಗೆ 25 ವರ್ಷ ಅಂತ ಇಟ್ಕೊಳ್ಳಿ. ಒಂದ್ಸಾರಿ ಯೋಚನೆ ಮಾಡ್ತಾರೆ ಏನಂತ, ಅಯ್ಯೋ ಅವಳು ತಪ್ಪು ಮಾಡಿದಾಳೆ, ಸಾಯ್ಲಿ ಬಿಡು, ಇನ್ನೊಂದು ಮದುವೆ ಆದರೆ ಆಯಿತು. ಅವನೇನೋ ಮಾಡಿದ್ದಾನೆ, ಆಗಲಿ ಬಿಡು, ನಾನು ಆಮೇಲೆ ಆದರೆ ಆಯಿತು. ಒಂದು ವೇಳೆ ಕೊಟ್ಟರೆ ತಾಯಿ ಕೊಡ್ಬೋದು, ಅದು ಒಳ್ಳೆಯವರಾಗಿದ್ದರೆ. ಯೇಸು ನನಗಾಗಿ ಪ್ರಾಣ ಕೊಡುವಾಗ ಎಷ್ಟು ಮಂದಿ ಇದ್ರಿ ಒಳ್ಳೆಯವರು? ಕೈ ಮೇಲೆ ಮಾಡಿ. ಯೇಸು ಭೂಮಿಗೆ ಬರಲಿಕ್ಕೆ ಎಷ್ಟು ಜನ ಒಳ್ಳೆಯವರಿದ್ರಿ? ಕೈ ಮೇಲೆ ಮಾಡಿ. ಯೇಸು ಬರಬೇಕು, ಭೂಮಿಗೆ ಪ್ರಾಣ ಕೊಡಬೇಕು ಅಂತ ಎಷ್ಟು ಪ್ರೇಯರ್ ಮಾಡಿದ್ರಿ? ಕೇಳಿ, ಕೈ ಮೇಲೆ ಮಾಡಿ. ಕೇಳಿದ್ರೆ ಯಾರಾದರೂ? ಹಲೋ, ಯಾರಾದರೂ ಕೇಳಿದ್ರಾ? ಯೇಸುವೇ, ಆದಾಮನು ತಪ್ಪು ಮಾಡಿದ, ಆತ್ಮದಲ್ಲಿ ಸತ್ತೋಗಿದ್ದಾರೆ ಎಲ್ಲರೂ, ನೀವು ಬನ್ನಿ ನಮ್ಮ ಪ್ರಾಣನ ಉಳಿಸಿ ನನ್ನ ಆತ್ಮವನ್ನು ಕಾಪಾಡಿ ಕೇಳ್ಕೊಂಡ್ರೆ ಯಾರಾದರೂ? ಯಾರು ಕೇಳ್ಕೊಂಡಿಲ್ಲ. ದೇವರೇ ಸ್ವತಃ ಪರಲೋಕವನ್ನು ಬಿಟ್ಟು ಬಂದ್ರೆ. ಯಾಕೆ ಗೊತ್ತಾ? ನನ್ನ ಮೇಲಿನ ಪ್ರೀತಿಗಾಗಿ, ನನ್ನನ್ನು ಪ್ರೀತಿಸುವುದಕ್ಕಾಗಿ, ನಾನು ಎಷ್ಟು ನಿನ್ನನ್ನು ಪ್ರೀತಿಸ್ತೇನೆ ಮಗನೇ ಮಗಳೇ ಅಂತ ತೋರಿಸುವುದಕ್ಕಾಗಿ. ಯಾರು ಕೇಳ್ಕೊಂಡಿಲ್ಲ ಪ್ರಿಯರೇ. ಅದಕ್ಕೆ ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲ ಹೇಳ್ತಾನೆ, ಏನು ಗೊತ್ತಾ? ನಾನು ಮತ್ತು ನೀವಿನ್ನು ಪಾಪಿಗಳಾಗಿರುವಾಗಲೇ ದೇವರು ಈ ಲೋಕಕ್ಕೆ ಬಂದರು. ಯಾತಕ್ಕಾಗಿ ಗೊತ್ತಾ? ಒಳ್ಳೆಯವರಿಗಾಗಿ ಪ್ರಾಣ ಕೊಡ್ಲಿಕ್ಕಲ್ಲ, ಪಾಪಿಗಳಾದ ನನಗಾಗಿ ನಿಮಗಾಗಿ ಪ್ರಾಣ ಕೊಡುವುದಕ್ಕಾಗಿ ಯೇಸು ಭೂಮಿಗೆ ಮನುಷ್ಯನಾಗಿ ಬಂದರು ಎಂಬುದಾಗಿ ವಾಕ್ಯ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗಾಗಿ ಬಂದರು? ಈ ಪಾಪಿಗಾಗಿ. ಯಾರಿಗಾಗಿ? ಯಾರಿಗಾಗಿ? ಓ, ನೀವೆಲ್ಲ ಪರಿಶುದ್ಧರಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳೋದೇನಾದರೂ ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಈ ಕಡೆ ಅರ್ಥ ಆಗ್ತಿದ್ಯಾ? ಯೇಸು ಬರಲಿಕ್ಕೆ ಒಂದೇ ಒಂದು ಕಾರಣ, ಎಲ್ಲಕ್ಕಿಂತ ಮಿಗಿಲಾಗಿ ಯೇಸು ನನ್ನನ್ನು ಪ್ರೀತಿ ಮಾಡಿದ್ರು. ಇವತ್ತು ಮಾಡ್ತಾರೆ, ನಾಳೆನೂ ಮಾಡ್ತಾರೆ, ನೆನ್ನೆನೂ ಮಾಡಿದರು. ಪ್ರಿಯರೇ, ದೇವರ ವಾಕ್ಯಗಳು ಒಂದೊಂದು ನೀವು ಧ್ಯಾನ ಮಾಡಿ ನೋಡಿ, ಬಿಡಿಸಿ ನೋಡಿ. ತುಂಬ ತುಂಬ ಸತ್ಯದ ವಾಕ್ಯಗಳು. ಈ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ಆ ದೇವರ ಪ್ರೀತಿಯನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗತ್ತೆ, ಆ ದೇವರ ಪ್ರೀತಿಯನ್ನು ಅನುಭವಿಸ್ಲಿಕ್ಕಾಗತ್ತೆ. ದೇವರ ಒಂದೊಂದು ವಾಕ್ಯದಲ್ಲಿ ದೇವರ ಜೀವ ಇದೆ, ದೇವರ ಶಕ್ತಿ ಇದೆ. ಆದ್ದರಿಂದ ಯೇಸುವಿನ ಪ್ರೀತಿಯನ್ನು ಇವತ್ತು ನಾವು ಧ್ಯಾನ ಮಾಡೋಣ. ಇವತ್ತು ಸಂಜೆಯ ಆರಾಧನೆಯಲ್ಲಿ ಅದೊಂದನ್ನು ಮಾತ್ರ ಕೇಳಿ, ಏನಂತ? ಯೇಸುವೆ, ನನಗೇನು ಬೇಡ, ಪರಲೋಕದ ನಿನ್ನ ಪ್ರೀತಿಯ ಅನುಭವ ಇವತ್ತು ನನ್ನ ಹೃದಯದಲ್ಲಿ ನನಗಾಗಬೇಕಪ್ಪ. ಬೇರೆ ಏನು ಕೇಳಬೇಡಿ ಇವತ್ತು ನೀವು. ಆ ನಿನ್ನ ಪ್ರೀತಿಯ ಅನುಭವ ನನ್ನ ಒಳಗಡೆ ಆಗಬೇಕು. ಮದರ್ ತೆರೇಸಾ ಸೇವೆ ಮಾಡಿದ್ದು ಯಾವುದರಿಂದ? ಆ ಯೇಸುವಿನ ಪ್ರೀತಿಯ ಅನುಭವದಿಂದ ಅಲ್ವೇ? ಅಗಸ್ಟಿನ್ ಬದಲಾಗಿದ್ದು ಯಾವುದರಿಂದ? ಆ ಯೇಸುವಿನ ಪ್ರೀತಿಯ ಅನುಭವದಿಂದ ಅಲ್ವೇ? ಇವತ್ತು ಎಷ್ಟೋ ಮಕ್ಕಳು ತನ್ನ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ. ಯಾರಿಗಾಗಿ? ಯೇಸುವಿಗಾಗಿ. ಯಾಕೆ? ಆ ಪ್ರೀತಿಯನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರಿಂದ ಅಲ್ವೇ? ಅಷ್ಟು ಮಾತ್ರ ದೇವರು ನಮ್ಮನ್ನು ಪ್ರೀತಿಸ್ತಾರೆ ಪ್ರಿಯರೇ, ಅಷ್ಟು ಮಾತ್ರ ನಮ್ಮನ್ನು ಪ್ರೀತಿಸ್ತಾರೆ. ಅಷ್ಟು ಪ್ರೀತಿಸಿದ ದೇವರು ಇವತ್ತು ಕೂಡ ನಮ್ಮ ಹೃದಯಗಳನ್ನು ನೋಡ್ತಾ ಇದ್ದಾರೆ. ಏನಂತ ಗೊತ್ತಾ? ಆ ಪ್ರೀತಿಯನ್ನು ಇವತ್ತು ನಾನು ನಿಮ್ಮಲ್ಲಿ ತುಂಬಿಸ್ಲಿಕ್ಕೆ ಬಂದಿದ್ದೇನೆ. ಆ ವಾಕ್ಯಗಳ ಮುಖಾಂತರ ನಿಮ್ಮಲ್ಲಿ ಆ ಪ್ರೀತಿಯನ್ನು ತುಂಬಿಸ್ಲಿಕ್ಕೆ ಬಂದಿದ್ದೇನೆ. ನಿಮ್ಮ ಹೃದಯಗಳನ್ನು ತೆರೆದುಕೊಡಿ, ನಿಮ್ಮ ಹೃದಯಗಳನ್ನು ತೆರೆದುಕೊಡಿ. ನಾನು ನಿಮ್ಮೊಳಗಡೆ ಬರ್ತೇನೆ, ನಿಮ್ಮೊಂದಿಗೆ ಜೀವಿಸ್ತೇನೆ. ನಿಮ್ಮ ಸತ್ತು ಹೋದ ಪ್ರತಿಯೊಂದು ಕ್ಷೇತ್ರದಲ್ಲಿ ಜೀವವನ್ನು ಕೊಡಲಿಕ್ಕೆ ಬಂದಿದ್ದೇನೆ ಅಂತೇಳಿ ಯೇಸು ಈ 3 ದಿವಸಗಳ ಕಾಲ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಬಂದಿದ್ದಾರೆ ಪ್ರಿಯರೇ. ಆದ್ದರಿಂದ ಆ ಪರಲೋಕದಿಂದ ಯೇಸು ಬಂದದ್ದು ಬೇರೆ ಯಾವ ಕಾರಣಕ್ಕಾಗಿ ಅಲ್ಲ, ಸತ್ತು ಹೋದ ನನ್ನ ಆತ್ಮವನ್ನು ಜೀವಕ್ಕೆ ತರಲಿಕ್ಕಾಗಿ. ಎರಡನೇದಾಗಿ ಪರಲೋಕದ ಪ್ರೀತಿಯನ್ನು ನನ್ನಲ್ಲಿ ತುಂಬಿಸುವುದಕ್ಕಾಗಿ. ಆ ಪ್ರೀತಿಯನ್ನು ಅನುಭವಿಸ್ತಾ ಬದುಕಬೇಕು ನಾವು, ನನ್ನ ಕುಟುಂಬದಲ್ಲಿ, ನನ್ನ ಧರ್ಮ ಕೇಂದ್ರದಲ್ಲಿ, ನಾನಿರುವ ಸ್ಥಳದಲ್ಲಿ.
ಆಗ ನಿಜವಾದ ಕ್ರೈಸ್ತ ಕುಟುಂಬಗಳು ನಮ್ಮದಾಗ್ತದೆ. ನಾನು ಹೇಳ್ತೇನೆ, ನಿಜವಾಗ್ಲೂ ನೀವು ಯೇಸು ಪ್ರೀತಿಯನ್ನು ನಿಮ್ಮ ಹೃದಯದಲ್ಲಿ ತುಂಬಿಕೊಂಡ್ರೆ ಈ ನಮ್ಮ ಇಡೀ ಧರ್ಮ ಕೇಂದ್ರ ಪರಲೋಕವಾಗಿ ಮಾರ್ಪಡ್ತದೆ, ಪರಲೋಕವಾಗಿ ಮಾರ್ಪಡ್ತದೆ. ಅದನ್ನು ಮಾರ್ಪಡಿಸಲಿಕ್ಕೆ ಪ್ರಯತ್ನ ಪಡಬೇಕು ಯಾರು? ನಾವು ಪ್ರತಿಯೊಬ್ಬರು ಕೂಡ. ಆಗ ಆ ಒಂದು ಕುಟುಂಬ, ಆ ಒಂದು ಧರ್ಮ ಕೇಂದ್ರ ಇಡೀ ದೇಶಕ್ಕೆ ಅಲ್ಲ, ಪರಲೋಕಕ್ಕೆ ಮಾದರಿಯಾಗಿರ್ತದೆ. ಆದ್ದರಿಂದ ನಾವೆಲ್ಲರೂ ಎದ್ದು ನಿಲ್ಲೋಣ ಪ್ರಿಯರೇ, ಎದ್ದು ನಿಲ್ಲೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ವರವೆತ್ತಿ ಹಾಲೆಲೂಯಾ, 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 ಹಾಲೆಲೂಯಾ. ಒಂದೇ ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿ, ಒಂದೇ ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿ ನಮ್ಮ ಹೃದಯದ ಮೇಲೆ ಕರಗಳನ್ನಿಟ್ಟುಕೊಂಡು ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ವಾಕ್ಯಗಳನ್ನು ಧ್ಯಾನಿಸಿದ್ದೇವೆ. ಒಂದ್ಸರಿ ಯೋಚನೆ ಮಾಡೋಣ ಆ ವಾಕ್ಯಗಳನ್ನು. ದೇವ ಸ್ವರೂಪಿ ತಾನಾಗಿದ್ದರೂ ಹಿಡಿದಿಟ್ಟುಕೊಳ್ಳಲಿಲ್ಲ ತನ್ನ ಪರಲೋಕದ ಸಿರಿ ಪದವಿಯನ್ನು. ನರ ಮನುಷ್ಯನಾಗಿ ಭೂಮಿಯಲ್ಲಿ ನನಗಾಗಿ ಮನುಷ್ಯನಾಗಿ ಜನಿಸಿದ್ದು ಮಾತ್ರವಲ್ಲದೆ ನನ್ನನ್ನು ರಕ್ಷಿಸುವುದಕ್ಕೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟರು ಯೇಸು ಸ್ವಾಮಿ. ಆ ಪ್ರೀತಿಯನ್ನು ನಾನು ಬರೀ ಅರಿತುಕೊಂಡ್ರೆ ಮಾತ್ರ ಸಾಕಾಗೋದಿಲ್ಲ, ಅನುಭವಿಸಬೇಕು. ಯೇಸುವೆ, ಈ ಸಂಜೆಯಲ್ಲಿ ಇದೋ ನಿನ್ನ ಈ ಆಲಯದಲ್ಲಿ ಈ ವಾಕ್ಯಗಳನ್ನು ಕೇಳಿದ್ದೇನೆ. ಕೇಳಿಸಿಕೊಂಡಂಥ ಈ ವಾಕ್ಯಗಳು ನನ್ನಲ್ಲಿ ಕ್ರಿಯೆ ಮಾಡುವಂತೆ, ಕೇಳಿಸಿಕೊಂಡ ಈ ವಾಕ್ಯಗಳಿಗೆ ನಾನು ಫಲ ಕೊಡುವಂತೆ, ಕೇಳಿಸಿಕೊಂಡಂಥ ಒಂದೊಂದು ವಾಕ್ಯಗಳಿಗೆ ನಾನು ಬದುಕುವಂತೆ, ಜೀವಿಸುವಂತೆ ಕೃಪೆ ನೀಡ್ರಿ. ಪವಿತ್ರಾತ್ಮರೇ, ಈ ವಾಕ್ಯಗಳು ನನ್ನಲ್ಲಿ ಮಾಂಸ ಧರಿಸುವಂತಾಗಲಿ. ಮಾತೆ ಮರಿಯಳು ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಆ ವಾಕ್ಯಕ್ಕೆ ವಿಧೇಯಳಾಗಿ ತಾನು ಜೀವಿಸಿದ ಹಾಗೆ ನಾನು ಕೂಡ ಈ ವಾಕ್ಯಗಳಿಗೆ ವಿಧೇಯಳಾಗಿ ಜೀವಿಸಲು ಕೃಪೆ ನೀಡಿರಿ ಎಂದು 2 ಕರಗಳನ್ನು ಸ್ವರ್ಗದ ಕಡೆಗೆ ಚಾಚೋಣ ಪ್ರಿಯರೇ. 2 ಕರಗಳನ್ನು ಎಲ್ಲರೂ ಕೂಡ ಚಾಚೋಣ. ಯೇಸುವೆ, ನಿನ್ನ ಕಲ್ವಾರಿಯ ಪ್ರೀತಿ ನನ್ನ ಹೃದಯದಲ್ಲಿ ಇವತ್ತು, ನಾಳೆ, ನಾಡಿದ್ದು ಅನುಭವಕ್ಕೆ ತನ್ನಿರಿ ಅಂತೇಳಿ ಬಾಯಿ ತೆರೆದು ಎಲ್ಲರೂ ಕೂಡ ಶಕ್ತಿಯಿಂದ ಸ್ತುತಿ ಮಾಡೋಣ ಪ್ರಿಯರೇ. ಹಾಲೆಲೂಯಾ. ಜೋರಾಗಿ ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ 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 ಯೇಸುವೇ, ಹಾಲೆಲೂಯಾ, 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 ಹಾಲೆಲೂಯಾ. ಗ್ಲೋರಿ, 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 ಗ್ಲೋರಿ. ಯೇಸುವೇ, ನಿನ್ನ ಕಲ್ವಾರಿಯ ಪ್ರೀತಿ ಈ ಮಕ್ಕಳ ಹೃದಯದಲ್ಲಿ ಅಪ್ಪ ನೀವು ಅನುಭವಕ್ಕೆ ತನ್ನಿರಿ ಅಪ್ಪ. ಪವಿತ್ರ ಆತ್ಮರೇ, ಯೇಸುವಿನ ಪ್ರೀತಿಯನ್ನ ಇವರ ಹೃದಯಗಳಲ್ಲಿ ಇವರು ಅನುಭವಿಸುವಂತೆ ಮಾಡಿರಿ ಅಪ್ಪ. ಈ 3 ದಿನಗಳಲ್ಲಿ ಇವರು ಕೇಳುವ ಒಂದೊಂದು ವಾಕ್ಯಗಳ ಮುಖಾಂತರ ನಿತ್ಯ ಜೀವವನ್ನ ಇವರು ಅನುಭವಿಸುವಂತಾಗಲಿ ಅಪ್ಪ. ನಿತ್ಯ ಜೀವದ ಮಕ್ಕಳಾಗಿ ಇವರು ರೂಪಾಂತರಗೊಳ್ಳುವಂತೆ ಮಾಡಿರಿ ಕರ್ತನೆ. ಪರಲೋಕ ರಾಜ್ಯದ ಆನಂದ ಇವರು ಸವಿಯುವಂತಾಗಲಿ ಅಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ, 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 ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಅಪ್ಪ, ಎಲ್ಲ ರೀತಿಯ ಮಾನಸಿಕವಾದ ಚಿಂತನೆಗಳು ದೂರವಾಗಲಿ ಅಪ್ಪ. ವಾಕ್ಯವನ್ನು ಆಲಿಸಲು ಅಡ್ಡಿಯಾಗಿರುವ ಎಲ್ಲ ಸೈತಾನನ ವಂಚನೆಗಳು ನಾಶವಾಗಲಿ. ಪರಲೋಕದ ಬೆಂಕಿ, ಪರಲೋಕದ ಅಭಿಷೇಕ ಇವರ ಹೃದಯಗಳಲ್ಲಿ ಹತ್ತಿ ಉರಿಯುವಂತಾಗಲಿ ಅಪ್ಪ. ಓ ರಭ 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 ರಭ. ಓ ರಭ 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 ರಭ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ, 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 ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಜೀವವುಳ್ಳ ತಂದೆಯೇ, ಆಮೇನ್. ಜೋರಾಗಿ ಆಮೇನ್, ಆಮೇನ್.